ಶ್ರೀಯುತ ಸತೀಶ್ ಕುಂಪಲ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ. ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಪ್ರಶಾಂತ್ ಕಾಜವ ಮಿತ್ತಕೋಡಿ ಪಟ್ಟೋರಿ, ಅಧ್ಯಕ್ಷರು ಮುಡಿಪು ವಲಯ ಕಾಂಗ್ರೆಸ್. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇರಲಿಕ್ಕಿದ್ದಾರೆ ಶ್ರೀಯುತ ಸತ್ಯನಾರಾಯಣ ಭಟ್ ಕೊಣಾಜೆಬೀಡು, ಶ್ರೀ ದಿವಾಕರ ಭಂಡಾರಿ ಯಾನೆ ತಿಮ್ಮಯ್ಯ ಕಾಜವ ಗಡಿ ಪ್ರಧಾನವರು ಪಟ್ಟೋರಿ, ಶ್ರೀ ಶ್ರೀನಿವಾಸ ಕಾಜವ ಪಟ್ಟೋರಿ ಚಾವಡಿಮನೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರವಿ ರೈ ಪಜೀರ್ ಧಾರ್ಮಿಕ ಮುಖಂಡರು, ಶ್ರೀ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪಟ್ಟಣ ಪಂಚಾಯತ್, ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಮುರಳಿ ಕೊಣಾಜೆ ಅಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ, ದಿನೇಶ್ ಕಲೈ ಅಧ್ಯಕ್ಷರು ನಾಗರ್ಮ ಭಜನಾ ಮಂಡಳಿ ಪಟ್ಟೋರಿ, ಶ್ರೀಮತಿ ನಿಶಾ ರವಿ ಖಾನ ಅಧ್ಯಕ್ಷರು ನಾಗರ್ಮ ಮಹಿಳಾ ಸಮಿತಿ ಪಟ್ಟೋರಿ. ಅದೇ ರೀತಿ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀಯುತ ಗಣೇಶ್ ಎಸ್ ಚಿಪ್ಪಾರು, ದೈವನರ್ತಕರು ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಶ್ರೀ ವಿಜೇತ್ ಎಂ ಶೆಟ್ಟಿ ಮಂಜನಾಡಿ ಯುವ ದೈವಾರಾಧಕರು ಸಂಶೋಧಕರು, ಶ್ರೀ ಆನಂದ ಪಿ ಪುಲ್ಲು ನಿವೃತ್ತ ಅಂಚೆಪಾಲಕರು, ಶ್ರೀ ಬಾಬು ಎಂ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು. ಇವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರನ್ನೊಂದು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅತಿಥಿಗಳನ್ನು ಮಂಡಳಿಯ ಸದಸ್ಯರು ಎಲ್ಲರೂ ಕೂಡ ವೇದಿಕೆ ಕರೆದಿರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ದೀಪ ಪ್ರಜ್ವಲನೆ ಮಾಡ್ತಕ್ಕಂಥ ಶ್ರೀಯುತ ಸತೀಶ್ ಕುಂಪಲ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಕಾಜವ ಮಿತ್ತಕೋಡಿ ಪಟ್ಟೋರಿ, ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇರತಕ್ಕಂಥ ಶ್ರೀಯುತ ಸತ್ಯನಾರಾಯಣ ಭಟ್ ಕೊಣಾಜೆಬೀಡು, ಇವರು ಕೂಡ ವೇದಿಕೆಗೆ ಬರಬೇಕು. ಭಾರತಾಂಬೆಗೆ ವಂದನೆ ಮಲ್ತೊಂದು ವಿಘ್ನ ವಿನಾಶಕ ಏನಂಚಿತ್ತನ ಮಹಾಗಣಪತಿನ ಸ್ಮರಿಸೊಂದು ಈ ಕ್ಷೇತ್ರದ ಆರಾಧ್ಯ ದೈವ ಏನಂಚಿತ್ತನ ನಾಗಬ್ರಹ್ಮ ಧರ್ಮಾರಸು ಉಳ್ಳಾಲ್ತಿ ಮಾಡದ ಪರಿವಾರ ದೈವಳಿಗೆ ಮಾತ್ರೆಗಳ ತರೆತಗ್ಗಾದು ಆತ್ಮೀಯ ಭಗವದ್ಭಕ್ತ ಬಂಧುಲೆ, ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ರಿಜಿಸ್ಟ್ರೇಡ್ ಪಟ್ಟೋರಿ, ಶ್ರೀ ನಾಗಬ್ರಹ್ಮ ಮಹಿಳಾ ಸಮಿತಿ ನೆತ್ತ ಒಟ್ಟು ಸೇರಿಗೆಡು 45ನೇ ವರ್ಷದ ಏಕಾ ಭಜನೆ ಬೊಕ್ಕ ದುರ್ಗಾ ಪೂಜೆ ಇತ್ಯಾಪುಣೆ ನಮ್ಮ ಕ್ಷೇತ್ರದ ತಂತ್ರಿಯನ ಚಿತ್ರನ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯರ್ನ ದಿವ್ಯ ಹಸ್ತಡ್ ಇತ್ಯಾಪುಣೆ ದುರ್ಗಾ ಪರಮೇಶ್ವರನ ದುರ್ಗಾ ಪೂಜೆ ನಡೆತದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಂಚಿ ಬರೋದಿಲ್ಲ. ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮಡು ವೇದಿಕೆಡು ಮಿತ್ತ ಚಾವಡಿಡು ಮಾತ ಗಣ್ಯರ್ಲ ಉಪಸ್ಥಿತಿ ಉಳ್ಳೇರು ಬೈದನಂಚಿತ್ತನ ಮಾತೆರೆಲ್ಲ ಸ್ವಾಗತ ಮಲ್ತೊಂದು ಹಿಂದೂ ಸಂಪ್ರದಾಯದ ಪ್ರಕಾರ ದೇವೇರ್ನ ಸ್ಮೃತಿ ಮಲ್ಪ ನಮ್ಮ ಕರ್ತವ್ಯ. ಪ್ರಾರಂಭಡು ಉಭಯಂಜಿ ವಿಘ್ನಲಿಜ್ಜಂದ ಈ ಕಾರ್ಯಕ್ರಮ ಪುರ್ಲುಡೆ ಅವಡು ಪಂಡದು ದೇವರನ್ನು ಸ್ಮರಣೆ ಮಲ್ಪೆರೆ ಪ್ರಾರ್ಥನೆ ಮಲ್ಪೆರೆ ವೇದಿಕೆ ಬರೋದಿಲ್ಲೇರು. ಕುಮಾರಿ ಮಾನ್ವಿ, ಕುಮಾರಿ ಸಮನ್ವಿ, ಕುಮಾರಿ ಚಾರಿತ್ರ್ಯ. ಓಂ ಗಣನಾಥ ಶ್ರೀ ಗೌರಿ ಸುತ, ಓಂ ಗಣನಾಥ ಶ್ರೀ ಗೌರಿ ಸುತ, ವಿಘ್ನ ವಿನಾಶಕ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ, ವಿಘ್ನ ವಿನಾಶಕ ತವ ಚರಣಂ. ನಮಾಮಿ ಶಂಕರ ಸುತ ವಿಘ್ನೇಶ, ನಮಾಮಿ ಶಂಕರ ಸುತ ವಿಘ್ನೇಶ, ಗಿರಿಜಾತನಯ ತವ ಶರಣಂ. ನಮಾಮಿ ಶಂಕರ ಸುತ ವಿಘ್ನೇಶ, ಗಿರಿಜಾತನಯ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ, ಓಂ ಗಣನಾಥ ಶ್ರೀ ಗೌರಿ ಸುತ, ವಿಘ್ನ ವಿನಾಶಕ ತವ ಚರಣಂ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮುನಿಜನ ವಂದಿತ ತವ ಚರಣಂ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮುನಿಜನ ವಂದಿತ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ, ಓಂ ಗಣನಾಥ ಶ್ರೀ ಗೌರಿ ಸುತ, ವಿಘ್ನ ವಿನಾಶಕ ತವ ಚರಣಂ. ಕರಿಮುಖ ವರದ ಕಾಮಿತ ಫಲದ, ಕರಿಮುಖ ವರದ ಕಾಮಿತ ಫಲದ, ಶ್ರೀ ಗಜವದನ ತವ ಚರಣಂ. ಕರಿಮುಖ ವರದ ಕಾಮಿತ ಫಲದ, ಶ್ರೀ ಗಜವದನ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ, ಓಂ ಗಣನಾಥ ಶ್ರೀ ಗೌರಿ ಸುತ, ವಿಘ್ನ ವಿನಾಶಕ ತವ ಚರಣಂ. ವಿಘ್ನ ವಿನಾಶಕ ತವ ಚರಣಂ.
ಮಾತ ಅತಿಥಿ ಗಣ್ಯರೆಲ್ಲ ಸ್ವಾಗತ ಮಲ್ಪೆರುಲ್ಲೇರು ಅವೇ ರೀತಿ ಪ್ರಸ್ತಾವನೆ ಎಲ್ಲ ಮಲ್ಪೆರುಲ್ಲೇರು ನಮ್ಮ ಭಜನಾ ಮಂಡಳಿದ ಗೌರವ ಸಲಹೆಗಾರನಿದ್ರು ಶ್ರೀಯುತ ರಾಮಕೃಷ್ಣ ಪಟ್ಟೂರಿ ಮೇರು ಮಹಾಗಣದ ಸೋಮನಾಥ ದೇವರೇನು ಅಂಚನೆ ಮಹಾಗಣಪತಿ ದೇವರೇನು ತುಂಬುದಿ ಒಂದು ಈ ಜಾಗದ ಪರಿವಾರ ಶಕ್ತಿಯನ್ನು ನಾಗರಮ್ಮ ಉಳ್ಳಾಲ್ದೆ ಅರಸು ಧರ್ಮರಸರನ್ನು ತುಂಬುದಿ ಒಂದು ಅಂಚನೆ ಈ ಗ್ರಾಮದ ನಾಗದೇವರು ಮಾತ ದೇವದೇವರನ್ನು ತುಂಬುದಿ ಒಂದು ವಿಶೇಷವಾದ ಶ್ರೀ ನಾಗರಮ್ಮ ಭಜನಾ ಮಂಡಳಿ ಅಂಚನೆ ಮಹಿಳಾ ಸಮಿತಿದ ನೇತೃತ್ವ ನಡುಪಣ ಈ 40ನೇ ವರ್ಷದ ಏಕ ಭಜನೆ ಬಕ್ಕ ಧಾರ್ಮಿಕ ಸಭೆ ಅಂಚನೆ ದುರ್ಗಾ ಪೂಜೆ ನೇತ ಇನ್ನಿತ ಈ ಸಭಾ ಕಾರ್ಯಕ್ರಮಗಳು ವೇದಿಕೆ ಹಿಡಿತನ ಇನಿ ದೀಪ ಪ್ರಜ್ವಲನೆ ಮಲ್ಪಣ ನಮ್ಮ ಸತೀಶ್ ಕುಂಪಲ ಅಧ್ಯಕ್ಷರು ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆ ಅಂಜನೆ ನಮ್ಮ ಕುಂಪಲದ ಬಾಲಕೃಷ್ಣ ಮಂದಿರದ ಒಂಜಿ ಭಜನಾ ಮಂಡಳಿನಿ ಕಟ್ಟದು ಆ ಪರಿಸರಕ್ಕೆ ಒಂಜಿ ಇಡೀ ರಾಜ್ಯ ಮಟ್ಟದ ಒಂಜಿ ಗುರುತಿನ ಸಂಸ್ಥೆಯ ಐತ ಗೌರವ ಅಧ್ಯಕ್ಷರಾಯಿನ ಶ್ರೀ ಸತೀಶ್ ಕುಂಪಲ ಮೇರೆಗೆ ನಿಖಲ್ನ ಮಾತೆರಲ್ಲ ಎರಡು ಸಮಿತಿದ ಪರವಾಗಿ ಹಾಕಲಿ ಸ್ವಾಗತ ಮಂತೊಂದುಲ್ಲೆ ಶ್ರೀಯುತ ಸತೀಶ್ ಕುಂಪಲ ಮೇರೆಗೆ ನಮ್ಮ ಮಂಡಳಿದ ಹಿರಿಯರ ಚಿತ್ತನ ಕರುಣಾಕರ ಕಾಣ ಮೇರೆ ಬತ್ತದು ಶಾಲು ಕೊರ್ದು ಸ್ಮರಣಿಕೆಯನ್ನು ಕೊರ್ದು ಸ್ವಾಗತ ಮಲ್ಪೊಂದುಲ್ಲೇರು ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ನಮ್ಮರೈನ ಶ್ರೀ ಪ್ರಶಾಂತ್ ಕಾಜಾ ಮಿತ್ತಕೊಡಿ ಮೇರೆ ಬ್ಲಾಕ್ ಕಾಂಗ್ರೆಸ್ದ ಮುಡಿಪೋಲಯದ ಅಧ್ಯಕ್ಷರದು ಅಂಚನೆ ನಮ್ಮ ಈ ಪರಿಸರಗೆ ನಮ್ಮ ಈ ಭಜನಾ ಮಂಡಳಿಗವಾಡು ನಮ್ಮ ಈ ದೇವಸ್ಥಾನಗವಾಡು ಮಸ್ತ್ ಈ ಕಾರ್ಯಕ್ರಮ ಕೂಡ ಬರಂದುಪ್ಪನಾರು ಅಂಚನೆ ಪೋಯಿ ತಿಂಗಳು ಪೋಯಿ ವರ್ಷ ನಡೆತನ ಧರ್ಮ ನಡವಳಿಕೆ ಆ ಯಶಸ್ವಿಗೆ ಕಾರಣ ಏನಾರು ನಮ್ಮ ಪ್ರಶಾಂತ್ ಕಾಜಾ ಮಿತ್ತಕೊಡಿ ಅಂಜನೆ ಕಂಬಳ ಸಮಿತಿದ ಜಿಲ್ಲಾ ಉಪಾಧ್ಯಕ್ಷರಾದಲ ಸೇವೆ ಮಲ್ತನಾರು ನಮ್ಮ ಈ ಕಾರ್ಯಕ್ರಮಕ್ಕೂ ಪ್ರೀತಿ ದೀದಿ ನಮ್ಮ ಈ ಕಾರ್ಯಕ್ರಮ ವೈದ್ಯರು ಅರೆಗೆ ಈಗಲ ಮಾತೆರಲ ಪರವಾದ ಅಂಜನೆ ಎರಡು ಸಮಿತಿದ ಪರವಾಡು ಅರೆಗೆ ಸ್ವಾಗತ ಮಂತಂದುಲ್ಲೆ ಇನ್ನಿತ ಸಭಾಧ್ಯಕ್ಷತೆಯನ್ನು ವಹಿಸಿನ ಚಿತ್ತನ ಶ್ರೀಯುತ ಪ್ರಶಾಂತ್ ಕಾಜವ ಪಟ್ಟೂರಿ ಮಿತ್ತಕೋಡಿ ಮೇರೆಗೆ ನಮ್ಮ ಮಂಡಳಿದ ಕಾರ್ಯದರ್ಶಿ ಚಿತ್ತನ ಮಧುಸೂದನ್ ಪಟ್ಟೂರಿ ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಅತ್ಯಂತ ಗೌರವಡು ಸ್ವಾಗತ ಮಲ್ತೊಂದುಲ್ಲೇರು ನಮ್ಮ ಭಜನಾ ಮಂಡಲದ ಗೌರವ ಅಧ್ಯಕ್ಷರು ಅಂಚನೆ ಕೊನೆಜ ಬೂಡುದ ಇಲ್ಲಲ್ದಾರಾಯನ ಶ್ರೀ ಸತ್ಯನಾರಾಯಣ ಭಟ್ ಕೊನೆಜ ಬೀಡು ನಮ್ಮ ಮಾತಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇಟ್ಟದು ನಂಗೆ ಸಲಹೆ ಸಹಕಾರ ಕೊರ್ಪುನಂಜನ ಸತ್ಯನಾರಾಯಣ ಭಟ್ ಮೇರೆಗಳ ನಮ್ಮ ಎರಡು ಸಮಿತಿದ ಪರವಾಡಿ ಸ್ವಾಗತ ಮಂತಂದುಲ್ಲೆ ಇವರಿಗೆ ಗಂಗಾಧರ ಎಂ ಪಟ್ಟೋರಿ ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊರ್ದು ನಮ್ಮ ಕೊಣಾಜೆ ಬೀಡುದ ಸತ್ಯನಾರಾಯಣ್ ಭಟ್ ಮೇರೇನು ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮಗೂ ಅತ್ಯಂತ ಗೌರವಡು ಸ್ವಾಗತ ಮಲ್ತೊಂದುಲ್ಲೇರು ನಮ್ಮ ಈ ಕಾರ್ಯಕ್ರಮಗಳು ಗೌರವ ಉಪಸ್ಥಿತಿ ಪುನಃ ಶ್ರೀ ದಿವಾಕರ ಭಂಡಾರಿ ಹಾನೆ ತಿಮ್ಮಯ್ಯ ಕಾಜವರು ನಮ್ಮ ಈ ಭಾಗದ ಗಡಿ ಪ್ರಧಾನಿಯರು ಅಂಜನೆ ನಮ್ಮ ಈ ಧರ್ಮ ನಡವಳಿ ಕಾರ್ಯಕ್ರಮ ಅಂಜನೆ ರೆಡ್ಡು ನೇಮೋತ್ಸವಗಳ ಸುಮಾರು 2 ವರ್ಷದಕ್ಕ ಗಡಿ ಪ್ರಧಾನರಾದ ನಮ್ಮ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಳ್ಳೇರು ಅಂಜನೆ ರೆಡ್ಡು ನೇಮೋತ್ಸವ ಅಂಜನೆ ಪೂರ ಕಾರ್ಯಕ್ರಮಗಳ ಈ ಕಾರ್ಯಕ್ರಮ ಯಶಸ್ವಿಯಾದ ಕಾರಣ ಇರಿನ ದಿವಾಕರ ಭಂಡಾರಿ ಆನೆ ತಿಮ್ಮಯ್ಯ ಕಾಜ ಮೇರೆಗಳ ಈ ಎರಡು ಸಮಿತಿದ ಪರ ಸ್ವಾಗತ ಮಂತಂದುಲ್ಲ ಶ್ರೀಯುತ ದಿವಾಕರ ಭಂಡಾರಿ ಆನೆ ತಿಮ್ಮಯ್ಯ ಕಾಜವ ಗಡಿ ಪ್ರಧಾನಿರು ಮೇರೆಗೆ ರಾಜೇಶ್ ಖಾನ ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅತ್ಯಂತ ಗೌರವಡು ಸ್ವಾಗತ ಮಲ್ತೊಂದುಲ್ಲೇರು ರಾಜೇಶ್ ಖಾನ ನನ್ನರಿ ಗೌರವ ಉಪಸ್ಥಿತಿ ಪುನಃ ನಮ್ಮ ಪಟ್ಟೂರಿ ಚಾವಾಡಿದ ಹಿಲ್ಲಲ್ದಾರು ಶ್ರೀನಿವಾಸ್ ಕಾಜವ ಪಟ್ಟೂರಿ ಮೇರ್ನ ಪೊಪ್ಪ ನಮ್ಮ ಈ ಬಾಗೋಡು ಗಡಿಪತ್ತದು 5 ಪಕ್ಕ ಗಡಿಪತ್ತನಾರು ಶ್ರೀ ವಿಠಲ ಕಾಜವ ಪಟ್ಟೂರಿ 6 ದೈವಾದಿ ನಾಯನರು ಪಕ್ಕ ಈ ಜಾತ್ರೆದ ಈ ಎಲ್ಲ ಕಾರ್ಯಕ್ರಮದ ನಮ್ಮ ಶ್ರೀನಿವಾಸ ಕಾಜರ ನೇತೃತ್ವಡು ಮುಲು ಅವೊಂದಿತ್ತನು ಸುಮಾರು 30 ವರ್ಷದಿಂದ 6 ಮರಣ ಹೊಂದಿನ ಪಕ್ಕ ಶ್ರೀನಿವಾಸ ಕಾಜವರು ಐತ ಈ ನೇಮ ಅಂಚನೆ ಮುಲ್ಪದ ಪರ್ವ ಈ ಕಾರ್ಯಕ್ರಮಕ್ಕೆ ಪೂರ 6 ದುಂಬಿತ್ತದೆ ಆ ಮಂತೊಂದು ಬೋಂತನ 6 ಇನ್ನು ನಮ್ಮ ಈ ಕಾರ್ಯಕ್ರಮದ ವೇದಿಕೆ ಡೊಳ್ಳೆರು ಅರೆಗೆ ನಮ್ಮ ಈ ಎರಡು ಸಮಿತಿದ ಪರವಡರೇನು ಸ್ವಾಗತ ಮಂತಂದುಲ್ಲ ಶ್ರೀಯುತ ಶ್ರೀನಿವಾಸ ಕಾಜವ ಪಟ್ಟೋರಿ ಚಾವಡಿ ಮನೆ ಮೇರೆಗೆ ಸೇಸಪ್ಪ ಪಟ್ಟೋರಿ ಭಜನಾ ಮಂಡಳಿದ ಸದಸ್ಯರು ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆ ಕೊರ್ದು ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅತ್ಯಂತ ಗೌರವಡು ಸ್ವಾಗತ ಮಲ್ತೊಂದುಲ್ಲೇರು ಅಂಚನೆ ನನವರಿ ಮುಖ್ಯ ಅತಿಥಿಯಾದಿತ್ವನ ಸೋಮೇಶ್ವರ ಪಟ್ಟಣ ಪಂಚಾಯತ್ದ ಉಪಾಧ್ಯಕ್ಷರೇನ ರವಿಶಂಕರ್ ಸೋಮೇಶ್ವರ ಬೇರ್ಲಂಚನೆ
ಧಾರ್ಮಿಕರು ಅಂಚನೆ ರಾಜಕೀಯವಾದ ಧಾರ್ಮಿಕವಾದ ಎಡ್ಡೆ ಕೆಲಸ ಮಂದಿತ್ತಿದ್ದಾರೆ. ಅಂಚನೆ ಸೋಮೇಶ್ವರ ರಕ್ತೇಶ್ವರಿ ಸೇವಾ ಸಮಿತಿದ ಗೌರವ ಅಧ್ಯಕ್ಷರಾದ ಮಾತಾ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡಪೋದು ಎಡ್ಡೆ ಅನುಭವ ಇತ್ತಿನಾರು. ಅಂಚನೆ ರಾಜಕೀಯ ಮುಂದಾಲಾದ ನಮ್ಮ ಈ ಕಾರ್ಯಕ್ರಮಗೂ ನಮ್ಮ ಲೆತ್ತಿನ ಈ ಕಾರ್ಯಕ್ರಮ ಬೈದಿರು ಬತ್ತನ ಅರೆಗಳ ಈ ರೆಡ್ಡು ಸಮಿತಿದ ಪರವಾಗದ ಅಂಚನೆ ಈಗಲ ಮಾತಿನ ಪರಡರಿನ ಸ್ವಾಗತ ಬಂತಂದಿಲ್ಲ. ಶ್ರೀಯುತ ರವಿಶಂಕರ್ ಸೋಮೇಶ್ವರ ಅಂಬೇರೆಗೆ ಭಜನಾ ಮಂಡಲದ ಸದಸ್ಯರಂತ ರಾಧಾಕೃಷ್ಣ ಕಲಾ ಎಂಬೇರು ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮಗೂ ಅತ್ಯಂತ ಗೌರವದ ಸ್ವಾಗತ ಮಲ್ತೊಂದುಲ್ಲೇರು. ಈ ಭಾಗದ ಒಂಜಿ ಕ್ರಿಯಾಶೀಲ ವೈನ ಅಧ್ಯಕ್ಷರಾದ ಕೊನಜ ಪಂಚಾಯತಿನ 2 ವರ್ಷ ಎಡ್ಡೆ ರೀತಿಯ ನಡ್ಪದು ಕೊರನ ಗೀತಾ ದಾಮೋದರ್ ಕುಂದಾರು ನಮ್ಮ ವೇದಿಕೆ ಬೇದರು ಅರೆಗೆಲ ಈ 2 ಸಮಿತಿದ ಪರವಾದರೇನು ಸ್ವಾಗತ ಮಂತಂದುಲ್ಲ. ಮೇರೆಗೆ ಬಬಿತಾ ಕಲಾಯ್ ಇಂಬೇರು ಬತ್ತದು ಶಾಲು ಪಾರ್ದು ಅತ್ಯಂತ ಗೌರವಡು ನಮ್ಮ ಕೋಣಾಜೆ ಗ್ರಾಮ ಪಂಚಾಯತಿದ ಅಧ್ಯಕ್ಷರೇನು ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಸ್ವಾಗತ ಮಲ್ತೊಂದುಲ್ಲೇರು. ನನೋರಿ ಯುವ ನಾಯಕರು ನಮ್ಮ ಈ ಭಾಗದ ಯುವ ಮೋರ್ಚಾ ಮಂಡಲದ ಅಧ್ಯಕ್ಷರೇನ ಮುರಳಿ ಕೊನಜೆ ನಮ್ಮ ಈ ಭಾಗದ ಯುವ ನಾಯಕರಾದ ಮಾತಾ ಧಾರ್ಮಿಕ ಅಂಚನೆ ಸಾಮಾಜಿಕ ಅಂಚನೆ ರಾಜಕೀಯವಾದ ಎಡ್ಡೆ ಪುದರ್ ಬಂತನಾರು. ಅಂಚನೆ ಈ ಭಾಗಡೊಂಜಿ ರಾಜಕೀಯ ನಾಯಕರಾದ ಬೆಲೆಪುಣ ಮುರಳಿ ಕೊನಜೆ ನಮ್ಮ ಈ ವೇದಿಕೆದ ಕಾರ್ಯಕ್ರಮಗಳ ಬೈದರು ಅರೇನು ಈ 2 ಸಮಿತಿದ ಪರವಾದರೇನು ಸ್ವಾಗತ ಬಂತಂದುಲ್ಲ. ಶ್ರೀಯುತ ವಿಶ್ವನಾಥ ಕುಲಾಲ್ ಪಟ್ಟೋರಿ ಬೇರು ಬತ್ತದು ಮುರಳಿ ಕೋಣಾಜೆ ನಮ್ಮ ಯುವಕಿಯರನ್ನ ಕಣ್ಮನಿ ಯುವ ಮೋರ್ಚಾದ ಮಂಗಳೂರು ಮಂಡಲದ ಅಧ್ಯಕ್ಷರಂಚಿದ ಮುರಳಿ ಕೋಣಾಜೆ ಎಂಬೇರಿಗೂ ವಿಶ್ವನಾಥ ಕುಲಾಲ್ ಪಟ್ಟೋರಿ ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಈ ಒಂಜಿ ಧಾರ್ಮಿಕ ಸಭೆಗೆ ಅತ್ಯಂತ ಗೌರವದ ಸ್ವಾಗತ ಮಲ್ತೊಂದುಲ್ಲೇರು. ಜೋರಾಯಿನ ಚಪ್ಪಾಲದ ಮುಖಾಂತರ ಮಾತೇರ್ಲ ಸ್ವಾಗತ ಮಲ್ಪಡು. ಅಂಚನೆ ನಮ್ಮ ನಾಗರಹಮ್ಮ ಭಜನಾ ಮಂಡಲದ ಅಧ್ಯಕ್ಷರು ಅಂಚನೆ ಈ ಸತಿ ವರ್ಷ ನಮ್ಮ ಭಜನಾ ಮಂಡಲದ ಅಧ್ಯಕ್ಷರು ಅಂಜನೆ ಪದಾಧಿಕಾರಿನ ಆಯ್ಕೆಯಾದ ಈ ಸತಿ 25ನೇ 26ನೇ ವರ್ಷಡು ನಮ್ಮ ದಿನೇಶ್ ಕುಲಾಲ್ ಕಲಾಯ್ ಎಂಬೇರು ಅಧ್ಯಕ್ಷರಾದ ವಹಿಸೊಂದಿದ್ದೇರು. ಅವ್ರನ್ನ ನೇತೃತ್ವಡು ಎಡ್ಡ ರೀತಿಯ ಕಾರ್ಯಕ್ರಮ ನಮ್ಮ ಭಜನಾ ಮಂಡಳಿ ಮಲ್ತು ಕೊಡ್ತಂಡು ಅಂಜನೆ ಇನ್ನಿತ ವೇದಿಕೆ ನಮ್ಮ ಭಜನಾ ಮಂಡಲದ ಅಧ್ಯಕ್ಷರು ಅರೇನು ನಿಖಲ ಮಾತೇರಲ್ಲ ಪರವಾದ ಅಂಚನೆ ನಮ್ಮ 2 ಸಮಿತಿದ ಪರವಾದ ಅರೇನು ಸ್ವಾಗತ ಬಂತಂದಲ್ಲೇ. ದಿನೇಶ್ ಕುಲಾಯ್ ಭಜನಾ ಮಂಡಲದ ಅಧ್ಯಕ್ಷರಿಗೆ ಸದಾಶಿವ ಕುಲಾಲ್ ಪಟ್ಟೋರಿ ಮೇರೆ ಬತ್ತದು ಶಾಲ್ ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ ಮಲ್ತೊಂದುಲ್ಲೇರು. ಅಂಜನೆ ನಾಗರಮ್ಮ ಮಹಿಳಾ ಸಮಿತಿದ ಅಧ್ಯಕ್ಷರು ಕ್ರಿಯಾಶೀಲಾಯಿನ ನಿಶಾ ರವಿಖಾನ ಮೇರಲಂಜನೆ ನಮ್ಮ ಈ ಕಾರ್ಯಕ್ರಮಡು ವೇದಿಕೆ ಇಡುಲ್ಲೇರು ಅರೆಲ್ಲ ಈ 2 ಸಮಿತಿದ ಪರವಾದ ಅಂಜನೆ ಮಾತೇರ್ನ ಪರವಾದರೇನು ಸ್ವಾಗತ ಮಂತಂದುಲ್ಲ. ಶ್ರೀಮತಿ ನಿಶಾ ರವಿಕಾಣ ಅಂಬೇರೆಗೆ ಉಪಾಧ್ಯಕ್ಷರ ಪ್ರಮೀಲಾ ಪಟ್ಟೋರಿ ನಾಗಬ್ರಹ್ಮ ಮಹಿಳಾ ಸಮಿತಿದ ಉಪಾಧ್ಯಕ್ಷರ ಪ್ರಮೀಲಾ ಪಟ್ಟೋರಿ ಮೇರೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡದು ಅತ್ಯಂತ ಗೌರವದ ಸ್ವಾಗತ ಮಲ್ತೊಂದುಲ್ಲೇರು. ಅಂಜನೆ ಇನಿ ವೇದಿಕೆ ಸನ್ಮಾನ ಕಾರ್ಯಕ್ರಮ ಜೊತೆನೇರುಲೇರು ನಮ್ಮ ಪ್ರೀತಿದ ಗಣೇಶ್ ಚಿಪ್ಪಾರ್ ನಮ್ಮ ಈ ಭಾಗದ ಪೂರ ದೇವರನ ಚಾಕರಿ ಮಂತೊಂದು ಅಂಜನೆ ದೈವ ನರ್ತನೆ ಮಂತೊಂದು ನರ್ತಕರಾದ ಸೇವೆ ಸಲ್ಲಿಸಿದ ಅಂಜನೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಗಣೇಶ್ ಚಿಪ್ಪಾರುಳ್ಳೇರು ಅಂಜನೆ ಆನಂದ ಪೀಪುಳ್ಳು ನಮ್ಮ ಪೋಸ್ಟ್ ಮಾಸ್ಟರ್ అయిన ಆರ್ಲ ನಮ್ಮ ಇನಿ ಅಭಿನಂದನಾ ಜೊತೆನೇರುಳ್ಳೇರು ಅಂಜನೆ ಬಾಬು ಎಂ ಸೊಸೈಟಿ ಮೇರೆಲ್ಲ ಈ ಕಾರ್ಯಕ್ರಮ ನಮ್ಮೊತ್ತಿಗೆ ಉಪಸ್ಥಿತುಳ್ಳೇರು ಅರೆಗಳ ನಮ್ಮ ಸ್ವಾಗತ ಮಂತಂದುಲ್ಲ. ಅಂಜನೆ ಶ್ರೀ ನಾಗರಮ್ಮ ಭಜನಾ ಮಂಡಳಿ ಸುಮಾರು 5 ವರ್ಷದ್ದು ನಮ್ಮ ಈ ಭಾಗಡು ಒಂಜಿ ಎಡ್ಡೆ ಸಂಸ್ಥೆ ಅದು ಬೆಳೆದುಂಡು ಸುಮಾರು ಕೆಲವೇ ಜನಗಳನ್ನ ಈ ಸಮಿತಿ ಹಿಡಿತದೆ ಸುಮಾರು 45ನೇ ಈ ಸತಿ ಏಕಾಭಜನೆ 45ನೇ ವರ್ಷದ ಏಕಾಭಜನೆ ಮಲ್ತಂದುಲ್ಲ. ಸುಮಾರು ಹಿರಿಯಾಕಲು ಬಂಡ ನಮ್ಮ ಇತ್ತ ಕೆಲವು ಆ ದುಂಬು ಭಜನೆ ಸ್ಟಾರ್ಟ್ ಮಂತನಕಲು ಇತ್ತ ನಮ್ಮ ಈ ಮುಲ್ಪ ಇಜ್ಜರು ಆಂಡ್ಲ ಕೆಲವು ಜನಕಲು ಉಳ್ಳೇರು ಕರುಣಾಕರ ಕಾಣ ದುಪ್ಪು ಅಂಜನೆ ನಮ್ಮ ಬಂಡು ಕೇಕ್ ಆಟ್ಕೋಡಿ ಅದುಪ್ಪು ಅಂಜನೆ ಕೃಷ್ಣಪ್ಪ KKS ಅಂಜನೆ 2-3 ಜನ ದುಂಬುದ ಈ 45ನೇ ವರ್ಷದ ದುಂಬು ಈ ಭಜನಾ ಮಂಡಳಿನ ಭಾರಿ ಕಷ್ಟಡು ಈ ಭಾಗಡೊಂಜಿ ಉದಿಪದೇರು ದಯಪಂಡ ಈ ಜಾಗೆಗೆ ಮಾರ್ಗ ಲೆಜ್ಜಂಡು ಇಡೆ ಬರ್ರೆ ವ್ಯವಸ್ಥೆ ಲೆಜ್ಜಂಡು ಈ ಕಾಡದ ನೊಟ್ಟಿತ್ತನ ಈ ದೇವಸ್ಥಾನ ಈತ ಸೋಕಡೆ ಒಂಜಿ ಆಯರ ಈ ಭಜನಾ ಮಂಡಲ ಅಂಜನೆ ಮುಳ್ತ ಸಮಿತಿದ ಮಾತಾ ನೆರೆದು ಈ ಕಾರ್ಯಕ್ರಮ ನಡಪೆರೆ ಸರಿಯಾಂಡು ಅಂಜನೆ ನಾಗರಮ್ಮ ಭಜನಾ ಮಂಡಳಿ ಪ್ರತಿ ಒಂಜಿ ಕಾರ್ಯಕ್ರಮಗಳ ಈ ಮುಳ್ತ ನಾಗರಮ್ಮ ಅರಸು ಉಳ್ಳಾಲ್ದಿ ಧರ್ಮರಸರ ಮಾಡದ ಈ ವ್ಯವಸ್ಥಾಪನ ಸಮಿತಿದೊಟ್ಟಿಗೆ ಕೈ ಜೋಡಿಸೋದು ಮುರನಾಡುತನ ಧರ್ಮ ನಡವಳಿ ಕಾರ್ಯಕ್ರಮಗಳ ಎಡ್ಡ ರೀತಿಯ ಬೆಂದು ಸುಮಾರು ಒಂಜಿ 4-5 ಲಕ್ಷದ ಒಂಜಿ ವೆಚ್ಚಡು ಕೆಲವೊಂಜಿ ಕೆಲಸ ಕಾರ್ಯಗಳನ್ನು ಮನಪೆರೆ ಈ ನಾಗರಮ್ಮ ಭಜನಾ ಮಂಡಳಿ
ಮಂತದುಂಡು. ಅಂಚನೆ ಈ ಸತಿದ ಈ 45ನೇ ಏಕಾ ಭಜನೆಗೆ ನಮ್ಮ ಈ ಸತಿ ದಿನೇಶ್ ಕಲೈ ಅಂಚನೆ ಮಧುಸೂದನ ಪಟ್ಟೇರಿ ಮೇಕಲ್ನ ಅಧ್ಯಕ್ಷ ಕಾರ್ಯದ ನೇತೃತ್ವಡು ಸುಮಾರು ದಾನಿಗಳನ್ನ ನೆರವುಡು ನಮ್ಮ ಈ ಜಾಗದ ಸುತ್ತುಪೋಲಿದ ನಮ್ಮ ಧರ್ಮರಸರ ಮಾಡಿದ ಸುತ್ತುಪೋಲಿಗೆ ಇಂಟರ್ಲಾಕ್ನ ವ್ಯವಸ್ಥೆ ಮಂತಂಡು ಇದಕ್ಕೆ ಕೆಲವು ದಾನಿಲ್ಲ ಈ ಇಂಟರ್ಲಾಕ್ ಕೊರಿಯರೆ ಸಹಕಾರ ಮಂತೇರು ಅಂಜನೆ ಈ ನಾಗರಮ್ಮ ಭಜನಾ ಮಂಡಳಿ ಸುಮಾರು 45 ವರ್ಷದ್ದು ಈ ಕಾರ್ಯಕ್ರಮ ಎಡ್ಡೆ ಕೆಲಸ ಮಂತದು ಅಂಜನೆ ಊರ್ದ ಈ ಪರಿಸರದ ಜೋಕುಲೆಗೆ ಶೈಕ್ಷಣಿಕವಾದ ಅಂಚನೆ ಸಾಂಸ್ಕೃತಿಕವಾದ ಅಕಲೇನು ಪ್ರೋತ್ಸಾಹ ಮನ್ಪುಣ ಅಂಚನೆ ಕುಣಿತ ಭಜನೆಗೆ ಪ್ರೋತ್ಸಾಹ ಮನ್ಪುಣ ಅಂಚನೆ ಪ್ರತಿ ಗುರುವಾರ ಭಜನೆ ಅಂಚನೆ ಜೋಕುಲೆಗೆ ಎಡೆಡ್ಡೆ ಕಾರ್ಯನು ನಡಪಾದ ಕೊರ್ಪಣ ಅಂಚನೆ ಕೆಲಸ ನಮ್ಮ ನಗರಮ್ಮ ಭಜನಾ ಮಂಡಳಿ ಅಂಚನೆ ಮಹಿಳಾ ಸಮಿತಿ ಮಂತೊಂದುಂಡು. ಈ ವರ್ಷ ಅಂಜನೆ ನಮ್ಮ 2 ವರ್ಷಡು ಕುಣಿತ ಭಜನೆ ತಂಡ ಬರ್ಸೋಕದೊಂಜಿ ತಂಡ ನಮ್ಮ ಈ ಪರಿಸರಕ್ಕೆ ಕೆಲವೊಂಜಿ ಭಜನಾ ಮಂಡಳಿಗೆ ಅಂಜನೆ ಕೆಲವೊಂಜಿ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಕುಣಿತ ಭಜನೆ ತಂಡಲ ಪೋಂದುಂಡು ಅಂಜನೆ ನಮ್ಮ ಈ ಧರ್ಮ ನಡವಳಿದ ಕಾರ್ಯಕ್ರಮಗಳಂಜನೆ ಎಡ್ಡೆ ರೀತಿದು ಸಹಕಾರ ಮಂತದು ಅಂಜನೆ ನನ್ನ ದುಂಬುಗಳ ನಾಗರಮ್ಮ ಭಜನಾ ಮಂಡಳಿ ಎಡ್ಡೆ ರೀತಿ ಪುದರ್ಕೊಂಡಾಡು ಅಂಜನೆ ನಮ್ಮ ನಾಗರಮ್ಮ ಅರಸು ಉಳ್ಳಾಲ್ದಿ ಈ ಮಾಡಾಡು ಈ ಹೂವಿಯ ಕೆಲಸ ಕಾರ್ಯ ಆ ಪುಂಡಲ ನಾಗರಮ್ಮ ಭಜನಾ ಮಂಡಳಿ ಅಂಜನೆ ನಮ್ಮ ಮಹಿಳಾ ಸಮಿತಿಯ ನೇತೃತ್ವಡು ಅಕ್ಕಲ್ಲ ಸಹಕಾರ ಮತ್ತು ಉಪ್ಪಾಡು ಪಣೊಂದು ಹೆಂಗೆ ಅವಕಾಶ ಕೊರನಿಕಲೆ ಮಾತ ಅಭಿನಂದನೆ ಮಂತೊಂದು ಎನ್ನರಡ್ಡು ಪಾತ್ರ ಮಂತನು ಜೈ ಹಿಂದ್ ಜೈ ಕರ್ನಾಟಕ ಸ್ವಾಗತ ಮಲ್ತೊಂದು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮಾತೆರೆಲ್ಲ ಸ್ವಾಗತ ಮಲ್ತೊಂದು ನಮ್ಮನ್ನು ಮಾತ ಸ್ವಾಗತ ಮಲ್ತನ ಚಿತ್ತನ ರಾಮಕೃಷ್ಣ ಪಟ್ಟೋರಿ ಮೇರೆಗಳ ಸ್ವಾಗತನ ಬಯಸೊಂದು ದುಂಬುದ ಸಮಯ ದೀಪ ಪ್ರಜ್ವಲನದ ಮುಖಾಂತರ ಈ ಕಾರ್ಯಕ್ರಮನ ಉದ್ಘಾಟನೆ ಮಲ್ಪುನ ಚಿತ್ತನ ಸಮಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಡು ಮಸ್ತ್ ಕೆಲಸ ಮಲ್ತನ ಚಿತ್ತನ ಶ್ರೀಯುತ ಸತೀಶ್ ಕುಂಪಲ ಬೇರ್ ಅಂಚೆನೆ ಮಾತ ಅತಿಥಿ ಗಣ್ಯರು ದೀಪ ಪ್ರಜ್ವಲನ ಮಲ್ತದ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮನ ಉದ್ಘಾಟನೆ ಮಲ್ತುವೆರುಲ್ಲೇರು गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे ಶಾಂತಿ ಶಾಂತಿ ಕತ್ತಲಿಡ್ದು ಬುಲ್ಪುದ ಕಡೆಗೆ ಪುಡ್ಪುನ ಚಿತ್ತನ ಆ ದೀಪನ ಪ್ರಜ್ವಲನ ಮಂಚನ ಚಿತ್ತನ ನಮ್ಮ ಸತೀಶ್ ಕುಂಪಲ ದೀಪ ಬೆಳಗಿಸಿದು ನಂಗೆ ಮಾತಿರಿಗಲ ಶುಭ ನುಡಿನ ಕೊರ್ರುಲ್ಲೇರು ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ನಾಗಬ್ರಹ್ಮಸ್ಥಾನದ ಆರಾಧನೆ ಮಲ್ಪನ ಅಂಚಿನ ಪೂರ ದೈವ ದೇವರನ್ನು ಪ್ರಾರ್ಥನೆ ಮಲ್ತೊಂದು ನಾಗಬ್ರಹ್ಮಸ್ಥಾನದ ಈ ಒಂಜಿ ಭಜನಾ ಮಂಡಳಿದ ವಾರ್ಷಿಕೋತ್ಸವದ 45ನೇ ವಾರ್ಷಿಕೋತ್ಸವದ ಸಂದರ್ಭದ ವೇದಿಕೆ ಉಡುಪುನಂಚಿನ ಆತ್ಮೀಯರೇ ಹಿರಿಯರನಂಚಿನ ಪ್ರಶಾಂತ್ ಕಾಜವೇರೆ ಅಂಚನೆ ದಿವಾಕರನ್ನೇ ಶ್ರೀನಿವಾಸನ್ನೇ ಸತ್ಯನಾರಾಯಣರು ಗೀತಕ್ಕ ರವಿಶಂಕರ್ ಮುರಳಿ ದಿನೇಶರೇ ನಮ್ಮ ಕಾನ ನಿಶಾ ಖಾನ ರವಿ ಸೇರಿದ ನಮ್ಮ ಆತ್ಮೀಯರೇ ರಾಮಕೃಷ್ಣ ಪಟ್ಟೋರಿ ಬೊಕ್ಕ ಕರುಣಾಕರ್ ಖಾನ ಬೊಕ್ಕ ಇಂಚಿತ್ತಿನ ಮಸ್ತ್ ಜನ ರಾಜೇಶ್ವರ ಆದಪ್ಪು ರವಿ ಆದಪ್ಪು ಮಸ್ತ್ ಜನ ಪ್ರಮುಖರನ್ನ ಸಂಪರ್ಕ ಹಿಡ್ದು ಭಾರಿ ವರ್ಷದಿಂದ ಯಾನು ಈ ಪಟ್ಟೋರಿದ ಭಾಗಕ್ಕೆ ನಿರಂತರವಾದ ಬರೋಂದಿತ್ತೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಆದ ಸೋಮೇಶ್ವರ ಇದು ಬಕ್ಕ ಜಿಲ್ಲಾ ಪಂಚಾಯತ್ ಓಟು ಕುಂತು ನಂಚಿನ ಸಂದರ್ಭಡ್ ಹೆಚ್ಚು ಕಡಿಮೆ ಈ ಪಟ್ಟೋರಿದ ಈ ಜಾಗಡ್ ನಿರಂತರವಾದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರ ಕೆಲಸ ಮಲ್ಪನಾಗ ಪ್ರತಿ ಸಂದರ್ಭಡ್ಲ ಈ ಜಾಗಕ್ಕೆ ಬತ್ತದ ಮುಲ್ಪಡ್ದ ಚಟುವಟಿಕೆ ಪ್ರಾರಂಭ ಮಲ್ತೊಂದಿತ್ತ ಭಾರಿ ಎಡ್ಡ ರೀತಿಯ ಒಂಜಿ ಭಜನಾ ಮಂಡಳಿದ ಕೆಲಸ ಕಾರ್ಯ ಮಲ್ಪನ ಮುಖಾಂತರ ಈ ಪಟ್ಟೋರಿದ ಈ ಜಾಗಡ್ ಅಭಿವೃದ್ಧಿ ಕೆಲಸದ ಒಟ್ಟಿಗೆ ಸಾಮಾಜಿಕವಾದ ಬೊಕ್ಕ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಕೆಲಸ ಕಾರ್ಯ ಮಲ್ಪನ ಮುಖಾಂತರ ಈ ಭಾಗದ ಸಂಘಟನೆಯನ್ನು ಕಟ್ಟುನಂಚಿನ ಪ್ರಯತ್ನದಲ್ಲಿ ನಿಖಲು ಮಾತೆಲ್ಲ ಸೇರಿದು ಮಲ್ದಾರೆ
ದುಂಬು ನಮ್ಮ ಸಂಘಟನೆಯಲ್ಲಿ ಹಿಂದುತ್ವದ ಸಂಘಟನೆಯಲ್ಲಿ ಪೂರ ಆದಿತ್ತಂಡ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ ಈ ರೀತಿದ ಧಾರ್ಮಿಕ ಕಾರ್ಯದ ಒಟ್ಟಿಗೆ ನಮ್ಮ ನಿರಂತರವಾದ ಸಂಘಟನೆ ಕಟ್ಟಿನ ಕೆಲಸ ಲಾವಂದಿತ್ತನು. ಐಟ್ ಪಟ್ಟೋರಿದ ಈ ನಮ್ಮ ನಾಗಬ್ರಹ್ಮ ಸ್ಥಾನದ ಭಜನಾ ಮಂಡಳಿಲ ಒಂಜಿ ಆ ರೀತಿಯ ಕೆಲಸ ಕಾರ್ಯದಲ್ಲಿ ಮಲ್ತೊಂದು ಬತ್ತಿತ್ತನು. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ನೇ ವರ್ಷದ ಒಂಜಿ ಸಂಭ್ರಮಡು ನಮ್ಮ ಮಾತೆಲ್ಲ ಉಲ್ಲ. ಈ ಸಂಭ್ರಮದ ನೆಲೆಟ್ಟು ಊರಿಡೀ ಹಿಂದೂ ಸಂಗಮ ಕಾರ್ಯಕ್ರಮಲೇನು ಮಾತಮ ಇಟ್ಲ ಆಚರಣೆ ಮಲ್ತೊಂದುಲ್ಲ. ಉದ್ದೇಶ ಈತೆ ಸಮಾಜಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಲ್ಪಲ ಹಿಂದೂ ಸಂಗಮ ಅನಗ ಆ ಬ್ಯಾನರ್ಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ ಒಲ್ಪಲ ಬನ್ಪುಜಿ ಒವಿತ್ತನಲ್ಲ ಸ್ಥಳೀಯವಾದ ಏರು ಆಯೋಜನೆ ಮಲ್ಪೇರು ಅಕ್ಲನೇ ಬ್ಯಾನರ್ಡ್ ಪುದರುಪ್ಪುನು ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪುದರುಪ್ಪುಜಿ ನಾನು ದಾಯಪನೊಂದುಲ್ಲೆ ಬಂಡ ಹಿಂದೂ ಸಮಾಜ ಎಂಚಾಂಡಲಾವು ಸಂಘಟನೆ ಆವಡು ಪನ್ಪನ ಉದ್ದೇಶಡ್ ಸಮಾಜಡ್ ಕೆಲಸ ಮಲ್ತೊಂದು ಬತ್ತಿನಂಚಿನ ಈ ನಾಗಬ್ರಹ್ಮ ಸ್ಥಾನಡ್ಲ ಮಸ್ತ್ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನ ಆಧಾರದ ಮಿತ್ತು ಭಾರಿ ಮಲ್ಲ ಪ್ರಮಾಣದ ಈ ಭಾಗಡ್ ಕೆಲಸ ಕಾರ್ಯ ಆಯ್ನ ಹಿಡ್ದಾತ್ರ ಹಿಂದುತ್ವದ ಬಕ್ಕ ನಮ್ಮ ವಿಚಾರದ ಸಂಘಟನೆಯಲ್ಲಿ ಮೂಲ ಗಟ್ಟಿ ಆತನಂದು ಪನಿಯರು ನಾನು ಅತ್ಯಂತ ಸಂತೋಷ ಪಡೆಪೆ. ಭಜನೆ ಇಜ್ಜಂದೆ ಭಜನೆ ಊರುಡು ಉಪ್ಪುಜ ಅಲ್ಪ ಖಂಡಿತ ಸಂಘಟನೆ ಉಪ್ಪುಜಿನ ಪನ್ಪನೆ ನಮ್ಮ ಮಸ್ತ್ ಅರ್ಥ ಮಲ್ತೊಂದ ಎನ್ನ ಊರುಡ್ಲ ಆತೆ ಭಜನೆದ ಮುಖಾಂತರನೇ ಸಂಘಟನೆ ಆತನಂದ ಪಂಡ ಭಜನೆದ ಮುಖಾಂತರನೇ ಎಂಗ್ಲು ಪೂರೆಲ್ಲ ಸಂಘಟನೆ ಆತಿನಕ್ಲು ಭಜನಾ ಮಂಡಲ್ ಇಜ್ಜಂದನ ಆ ಊರುಡು ಖಂಡಿತ ಆ ಊರಿಗೂ ಭದ್ರತೆ ಇಜ್ಜಿನ ಪನ್ಪನ ಅರ್ಥ ಸ್ವಲ್ಪ ಭಜನಾ ಮಂದಿರ ಉಪ್ಪುಂಡ ಆ ಊರಿಗೆ ಇಡೀ ಭದ್ರತೆ ಉಪ್ಪುಂಡು ಅಂತ ಪನ್ಪನೆ ನಮ್ಮ ಮಸ್ತ್ ಜಾಗಡೆ ಅರ್ಥ ಮಲ್ತೊಂದ. ಇನಿ ನಮಕ್ ಗೊತ್ತಾಪುನು ಮಸ್ತ್ ಜವನೆರೆಗೆ ವಿಶೇಷವಾದ ನಮ್ಮ ಮೂಲ ಕುಲ್ದುನ ತೂಂಡಲ ನಂಗೆ ಮಾತಾ ಕಾರ್ಯಕ್ರಮ ಗೊತ್ತಾಪುನು ರಾಮಕೃಷ್ಣರೇ ಮಹಿಳೆಯರಿಗೆ ಉಪ್ಪುನಂಚಿನ ಆಸಕ್ತಿ ಜವನೆರೆಗೆ ಖಂಡಿತ ಇಜ್ಜಿ ಅಂಚ ಬಂದು ಜವನೇರು ನಮ್ಮ ಈ ವಿಚಾರ ಇಜ್ಜರಿಂದ ಅರ್ಥ ಹತ್ತು ನಮ್ಮ ಹೆಚ್ಚು ಯುವ ಜನಾಂಗ ನಮ್ಮ ಸಮಾಜದ ಬಗ್ಗೆ ನಮ್ಮ ಸಂಸ್ಕೃತಿದ ಬಗ್ಗೆ ನಮ್ಮ ಭಜನೆದ ಬಗ್ಗೆ ನೇನ ಹೆಚ್ಚು ಅರ್ಥ ಮಲ್ತೊಂದು ಐತೊಟ್ಟಿಗೆ ಕೆಲಸ ಮಲ್ತಂದ ಮಾತ್ರ ನಮ್ಮ ಸಮಾಜಕ್ಕುಪ್ಪುನಂಚಿನ ಆತಂಕ ಕಮ್ಮಿಯಿಂದ ಎನ್ನ ಅಭಿಪ್ರಾಯ. ದಯಪಂಡ ನಮ್ಮ ದುಂಬು ಪೂರ ಸಂಘಟನೆ ಆನಗ ನಮ್ಮ ಎಕಡೆ ಪನ್ಲೆಕನಿ ಸತ್ಯನಾರಾಯಣ ಪೂಜೆ ಆತಂದ ಬೇತೆ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಸಂಘಟನೆ ಆತೀನಿ. ಇನ್ನು ಪುರ್ಸೋತಿತ್ತಿನ ಕ್ರಿಕೆಟ್ ಗೊಬ್ಬನ ಬಗ್ಗೆನೇ ಹೆಚ್ಚು ಆಸಕ್ತಿ ಆಯ್ದಾತ್ರ ನಂಕಲ ಒಂಜಿ ಆತಂಕದ ವಾತಾವರಣ ಉಂಡು. ಹೆಂಗೆ ನಾನೀತ ಹಿಂದೂ ಸಂಗಮದ ಕೆಲಸ ಆನಗಲ್ಲ ತೂಪ್ಯಾನ್ ಆ ಹಿಂದೂ ಸಂಗಮ ಆಯ್ನ ಜಾಗಡ್ಲ ತೂಪ್ಯಾನ್ ಯುವಕರನ್ನ ಹೆಚ್ಚು ಸಕ್ರಿಯತೆ ಅವಶ್ಯಕತೆ ಉಂಡು. ಅಂಚ ಪಂಡದು ನಮ್ಮ ಭಾರಿ ವರ್ಷೋಡ್ದಿಂಚ ದುಂಬು ಯೋಚನೆ ಮಲ್ತಂಡ ಪ್ರಶಾಂತನ್ನ ಬ್ರಹ್ಮಕಲಸ ಬೊಕ್ಕ ಭಜನೆದಂದು ನಿಷ್ಕ್ರಿಯ ಆಪುನ ಅಂದು ಒಂಜಿ ಆತಂಕದ ವಾತಾವರಣ ಇತ್ತ ನಮ್ಮ ಅಂಚತ್ವೇರ ಪಂಡ ಇನಿ ಭಜನೆ ಉಪ್ಪುನ ಸಕ್ರಿಯತೆ ಬೊಕ್ಕ ನಮ್ಮ ಬ್ರಹ್ಮಕಲಶೋತ್ಸವ ಆಪುನ ಆನಗ ಅಲ್ಪ ಉಪ್ಪುನ ಸಕ್ರಿಯತೆ ದುಂಬು ಇಜ್ಜಾಂಡ ಹೆಂಗೆ ಆಪುನ ಇತ್ತ ಐದಲ್ಲ ಜಾಸ್ತಿ ಸಕ್ರಿಯತೆ ಒಳ್ಳೆಯರು ಆತ್ಮೀಯ ಸಕ್ರಿಯತೆ ಬೊಕ್ಕ ಸಮಾಜದ ಮಿತ್ತು ಭಾರಿ ಮಲ್ಲ ನಮ್ಮ ಬದ್ಧತೆ ಖಂಡಿತ ಇನ್ನಿತ ಕಾಲಡು ಮಾತೆರೆಗಳು ಉಂಡು. ಅಣ್ಣ ನಮ್ಮ ಭಾರಿ ಗಂಭೀರವಾದ ನಮ್ಮ ಸಮಾಜ ಕಟ್ಟುನ ಒಟ್ಟಿಗೆ ನಮ್ಮ ಧರ್ಮ ಸಂಸ್ಕೃತಿನ ಹೊರಿತು ಅನ್ನೋ ಕೆಲಸಲೆಲ್ಲ ನಮ್ಮ ನಿರಂತರವಾದ ಮಲ್ಪೋಡು ಐಕೆ ಈ ಪೂರಕವಾದ ಈ ಭಜನಾ ಮಂದಿರಲು ಮುರಣಿಯವರಿಗೆ ಎಂಕ್ಲ ಹಿರಿಯರ ಪನ್ಪನ ಎನ್ಕಂಡೆ ಹೆಂಗೆ ಭಾರಿ ಅರ್ಥವತ್ತಾಯ ಅಂಚಿನ ಪಾತ್ರ ದಯಬಂಡ ದೇವಸ್ಥಾನಡು ದೇವರಿಗೆ ಈ ನಮನೆ ಬಂಗಾರ ಪಾಟ್ನ ಅವಶ್ಯಕತೆ ಆದವನೊಂದು ಎರ ಪ್ರಶ್ನೆ ಮಲ್ತೆರಿಗೆ ಆ ಪ್ರಶ್ನೆ ಮಲ್ಪನಾರಡ ಬೊಕ್ಕೋರಿ ಕೇಂಡರಿಗೆ ಅಂದು ಮಾರ ಈರು ಆ ದೇವರಿಗೆ ಏತ್ ಬಂಗಾರ ದಾಯಗಿಂದ ಕೇನ್ವಾರ ಇರ್ನ ಬೊಡೆದಿನ ಕೆಕ್ಕಲ್ಡಿ ದಾಯಗ ಆತ ಬಂಗಾರ ಅವು ಎನ್ನ ಬೊಡೆದಿ ಪೊರ್ಲು ತೋಜಾರ ಅಂತ ಪಂಡಿರಿಗೆ ಅಂಚೆನೆ ಎಂಕ್ಲೆಗ್ ದೇವೇರ್ಲ ಪೊರ್ಲು ತೋಜಾರ ಆ ನಮನೆದ ಬಂಗಾರ ಪುರ ಪಾಡ್ನಿ ಗಡಿಬಿಡಿ ಮಲ್ತರು ಹಚ್ಚಿ ನಮ್ಮ ದೇವರು ಏತ್ ಭಾರಿ ಪೊರ್ಲು ತೋಜ್ವೇರ ದೇವರ ಏತ್ ಖುಷಿ ಟುಪ್ಪೇರ ನಮ್ಮ ದೈವ ದೇವರನ್ನ ಏತ್ ಪ್ರೀತಿಡು ತೂಪನ ನಮ್ಮ ದೈವ ದೇವರನ್ನ ನಮ್ಮ ಏತ್ ಭಕ್ತಿಡು ಆರಾಧನೆ ಮಲ್ಪನ ನಮ್ಮ ದೈವ ದೇವರನ್ನ ಕೆಲಸದಡಿ ಏತ್ ಸಕ್ರಿಯವಾದ ಭಾಗವಹಿಸುವನ ನಮ್ಮ ದೈವ ದೇವರನ್ನ ಕೆಲಸಡೆ ನಮ್ಮ ನಿಷ್ಠೆ ಏತು ತೋಜಾವನ
ನಮ್ಮ ಊರುಡಾಪುನಂಚಿನ ದೈವದೇವರನ್ನ ಕೆಲಸಲೆಡು ನಮ್ಮ ಏತು ಕ್ರಿಯಾಶೀಲವಾದ ಕೆಲಸ ಮಲ್ಪನ ಅಪಗ ಮಾತ್ರ ನಮ್ಮ ಸಾಂಸಾರಿಕ ಜೀವನಲ ನಮ್ಮ ಸಾಮಾಜಿಕ ಜೀವನಲ ನಮ್ಮ ಸಂಘಟನಾತ್ಮಕ ಜೀವನಲ ಖಂಡಿತವಾದ ಒಂದು ಸರಿಯಾದ ದಿಕ್ಕಡು ಪೋಪನ ಒಂದು ಪನ್ಪನೆಗೆ ಸಾವಿರಾರು ಉದಾಹರಣೆಗಳು ನಮ್ಮ ಮಸ್ತ್ ಜನ ಹಿರಿಯಕ್ಕಲು ತೋಜಾದಿರು ಆ ದೃಷ್ಟಿಡು ಈ ಬಾಗಡು ಕೋನಾಜದ ಬಾಗಡು ಈ ರೀತಿ ಸಂಘಟನಾತ್ಮಕವಾದ ನಮ್ಮ ಸಂಸ್ಕೃತಿ ಸಂಸ್ಕಾರನ ಒರಿಪವನಂಚಿನ ಕೆಲಸಲೇನು ಭಾರಿ ಮಲ್ಲ ಪ್ರಮಾಣದ ವಿಶೇಷವಾದ ಪಟ್ಟೋರಿಡು ಈ ಜಾಗಡಿ ಪುಣ್ಯ ಭೂಮಿಡು ಮಲ್ತೊಂದು ನಿಕಲು ಮಾತೆಲ್ಲ ಬೈದಾರೆ 45 ವರ್ಷ ಒಂಜಿ ಸಂಘಟನೆಯನ್ನು ಕಟ್ಟಿದ ಬುಲೆಪಾದ ಐತೊಟ್ಟಿಗೆ ನಿರಂತರ ಪೋಪುನಿ ಬಂಡ ಆತದ ಅಲ ಸುಲಭ ಇಜ್ಜಿ ಇನ್ನಿತ ದಿನಗಳೇಡು ಒಂಜಿ ಸಂಘಟನೆ ಒಂಜಿ ವ್ಯಕ್ತಿ ಒಂಜಿ ಕಾರ್ಯಕರ್ತೆ ಬುಲೆದು ಕೆಲಸ ಮಲ್ಪನ ಆತ ಸುಲಭ ಇಜ್ಜಿ ಪನ್ಪನೆ ನಮ್ಮ ಮಾತೆರೆಗ್ಲ ಗೊತ್ತುಂಡು ತುಯ್ಯರೆಗೆ ಭಾರಿ ಪೊರ್ಲು ತೋಜುನು ಯಾನು ಯಾಪಲ ಪನ್ರೆಂಡು ದಾನೆ ಮರ್ರೆ ಸತೀಶ್ ಕುಂಪಲಗ ಆತನ ಬೊಕ್ಕೋರಿಯಾಗೆ ಗೀತಕ್ಕಾಗ ಆ ಪಂಜೋ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಮಾರ್ರೆ ಸತೀಶ್ ಕುಂಪಲ ಭಾರಿ ಶೋ ಕಾರ್ಡ್ ತಿರುಗುವೇರು ಮಾರ್ರೆ ಭಾರಿ ನೇಟ್ ಐಸರ ಮಾಡಿ ತಿರುಗಿನ ಒಳಗಿನ ಅರ್ಥ ಆಯ್ತಾ ಉಲಾಯಿಪೋದು ತುಂಡನೆ ಗೊತ್ತಾವು ಪಂಚಾಯತ್ದ ಗೀತಕ್ಕಾಗ ಅಧ್ಯಕ್ಷ ಆಯ್ಬಕ್ಕ ಗೊತ್ತಾದಪ್ಪು ಅರೆಗೆ ತುಯ್ಯ ಐಗೆ ನೇಡ್ದು ದುಂಬುದ ಕಾಲನೇ ಬಾರಿ ಪೊರ್ಲಿತ್ತು ನಂದಾವು ದಯಬಂಡ ಕಾಡೆ ಲಕ್ಕನಾಗ ನಾಯಿ ಸಹಿತ ನೆಕ್ಲಾಲ್ ಎಪ್ಪುವೇರು ಗುರಿ ಬುಡ್ದು ನೆಕ್ಲಾಲ್ ಎಪ್ಪುವೇರು ಹುಚ್ಚ ಸಹಿತ ನೆಕ್ಲಾಲ್ ಎಪ್ಪುವೇರು ಪ್ರತಿ ವರ್ಜೆಕ್ಲಾಲ್ ಎಪ್ಪೇರು ಆಂಡ ಪೂರಲ ನಿರೀಕ್ಷೆ ಮಲ್ಪೇರು ಪಂಚಾಯತ್ದೇ ಮಲ್ಪೋಡು ಅತ್ತನ ಏರ್ ಗೆಂದದೆ ಐನೇ ಮಲ್ಪೋಡು ನಂಗೆ ದಾಲ ಕರ್ತವ್ಯನೇ ಇಜ್ಜಿನ ಪನ್ಪನ ರೀತಿದೆ ಕೆಲವು ಸಲ ಯೋಚನೆ ಮಲ್ಪೇರು ತಪ್ಪು ದಾಲ ಹತ್ತು ನಮ್ಮ ಆಯ್ಕೆ ಮಲ್ತನಂಚಿನ ನಮ್ಮ ಜನಪ್ರತಿನಿಧಿ ಅಥವಾ ಜನನಾಯಕಿ ಎಂದು ಏರು ಯೋಚನೆ ಮಲ್ದನ ಅಗ್ಲ ನಿರೀಕ್ಷೆ ಮಲ್ಪನ ಸ್ವಾಭಾವಿಕ ಆಂಡ ನಮಕ್ಕಲ ಸಮಾಜಡು ಎತ್ತೋ ಕರ್ತವ್ಯಲುಂಡು ಆ ಕರ್ತವ್ಯಲೇನು ಮಲ್ಪನಂಚಿನ ಅವಶ್ಯಕತೆಯಲ್ಲುಂಡು ಊರುಡು ನೀರು ಆಲಾವಂದನ ಲೆಕ್ಕ ರೋಡ್ ಆಲಾವಂದನ ಲೆಕ್ಕ ಅತ್ತ ನಂಡ ಊರುಡು ಒವ್ವಾಂಡಲ ಬೊಡ್ಚಾಂದನ ಕೆಲಸ ಅನಗ ಐತ ವಿರುದ್ಧ ಉಂತುನ ವಿಶೇಷವಾದ ಯಾನ ಪಂಡ ಸರಿಯಾಪನೊಂದು ಅರ್ಥ ಮಲ್ತೊಂದೆ ದುಶ್ಚಟದ ಇನಿ ಮಾದಕ ವ್ಯಸನ ಒಂಜಿ ವರ್ಗದ ಅಕ್ಕಲೊಂದು ಮಾತ್ರ ಆಲೋಚನೆ ಇತ್ತು ಇನಿ ಅಕ್ಕಲು ಮಾತ್ರ ಇಜ್ಜೇರು ನಮ್ಮ ಅಕ್ಕುಲ್ಲ ಐಟು ಕೆಲವೇರು ಭಾಗಿಯಾದ ಐತೊಟ್ಟಿಗೆ ಐಕ ಬಲಿಯಾತನಂಚಿನ ಸಂಗತಿಲು ಭಾರಿ ಉಂಡು ಆ ಸಂದರ್ಭ ನಮ್ಮ ಗಟ್ಟಿಯಾದ ತಪ್ಪು ಒಂದು ಸರಿ ಎಂದು ಪನ್ಪನ ವಾದ ಮಲ್ಪನಲ ಅವಶ್ಯಕತೆ ಉಂಡು ಆ ಅಂಚಾಣ ಮಾತ್ರ ಸಮಾಜ ಗಟ್ಟಿಯಾರೆ ಸಾಧ್ಯ ಉಂಡು ಒಂದು ಪನ್ಪನ ಪಾತ್ರನ ಪನೊಂದು ಇನ್ನು ನಾಗಬ್ರಹ್ಮ ಸ್ಥಾನದ ಈ ಒಂಜಿ 45ನೇ ವರ್ಷದ ಭಜನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ನಡಪಾವನೆಟ್ಟು ನಿಖಲು ಮಾತೆರ್ಲ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮಾಡ್ತಾರೆ ಕೆಲಸ ಮಾತನ ಮಾತೆರೆಗಳ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಾದೆ ವರ್ಷಂಪ್ರತಿ ಭಜನೆದ ಮುಖಾಂತರ ಇಡೀ ಊರದ ಜನಕ್ಕೂ ಈ ರೀತಿ ಒಟ್ಟು ಸೇರ್ನಂಚಿನ ಸೌಭಾಗ್ಯ ನಂಗೆ ದೇವರ ನಿರಂತರ ನಂಗೆ ಮಾತೆರೆಗಳ ಕೊರಡನ್ನು ದೇವರ ಪ್ರಾರ್ಥನೆ ಮಲ್ತೊಂದು ಅವಕಾಶ ಕೊರ ನನಗೆ ಮಾತೆರೆಗಳ ಧನ್ಯವಾದ ಸಲ್ಲಿಸದೆ ನನ್ನ ಪಾತ್ರನಂತವೇ ಜೈ ಹಿಂದ್ ಜೈ ಕರ್ನಾಟಕ. ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೋರಿ ಕೊನಾಜೆ ಶ್ರೀ ನಾಗಬ್ರಹ್ಮ ಮಹಿಳಾ ಸಮಿತಿ ಪಟ್ಟೋರಿ ಕೊನಾಜೆ 45ನೇ ವರ್ಷದ ಏಕಾಹ ಭಜನೆ ಮತ್ತು ದುರ್ಗಾಪೂಜೆ ಪ್ರಯುಕ್ತ ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಪಟ್ಟೋರಿಯ ದೈವಗಳಿಗೆ ದೈವನರ್ತಕರಾಗಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಗಣೇಶ್ ಎಸ್ ಚಿಪ್ಪಾರು ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಈಸಬೇಕು ಇದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಹಾಸಿಲೇಶ ಹಿಡದಾಂಗೆ ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೊಳು ಸ್ವಾಮಿ ರಾಮನೆನ್ನುತ್ತಾ ಪಾಡಿ ಕಾಮಿತ ಕೈಗೊಂಬರೆಲ್ಲ ಎಂಬ ಪುರಂದರದಾಸರ ಪ್ರೇರಣಾದಾಯಿ ವಾಕ್ಯದಂತೆ ಚಿಕ್ಕ ವಯಸ್ಸಿನಲ್ಲಿಯೇ ತುಳುನಾಡಿನ ದೈವನರ್ತನ ಪರಂಪರೆಯ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿ ಜೀವನದ ಏರಿಳಿತಗಳ ನಡುವೆಯೂ ದೈವನರ್ತನದ ಕಲೆಯನ್ನು ಕರಗತ ಮಾಡಿಕೊಂಡು ತುಳುನಾಡಿನಾದ್ಯಂತ ಪಸರಿಸಿದ ದೇವಸ್ಥಾನಗಳಲ್ಲಿ ದೈವನರ್ತಕರಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ನಂಬಿದ ಭಕ್ತ ಸಮೂಹಕ್ಕೆ ಅಭಯದ ನುಡಿಯೊಂದಿಗೆ ಶ್ರೀ ದೈವದ ಸಿರಿಮುಡಿ ಬೋಲ್ಯ ಗಂಧ ಪ್ರಸಾದವನ್ನು ನೀಡುತ್ತಾ ದೈವಾರಾಧನೆ ಪರಂಪರೆಯ ನಂಬಿಕೆಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದೀರಿ. ಗೌರವಾನ್ವಿತರೆ, ಕಾಸರಗೋಡು ಜಿಲ್ಲೆಯ ಬಾಯರು ಗ್ರಾಮದ ಚಿಪ್ಪಾರು ಎಂಬಲ್ಲಿ ಶ್ರೀ ಐತಪ್ಪ ಮಾರು ಮತ್ತು ಕುಸುಮ ದಂಪತಿಗಳು ಸುಪುತ್ರರಾಗಿ ಜನಿಸಿದ ತಾವು ಶ್ರೀಮತಿ ಮಾಲತಿಯವರನ್ನು ವಿವಾಹವಾಗಿ ಕುಮಾರಿ ಯಕ್ಷಿತಾ ಮತ್ತು ಗೌತಮಿ ಎಂಬ ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ನಡೆಸಿಕೊಂಡು ಬರುತ್ತಿದ್ದೀರಿ. ತಂದೆಯ ವೃತ್ತಿ ಸೇವೆಯಾದ ದೈವನರ್ತನ ಸೇವೆಯನ್ನು ತಮ್ಮ ವೃತ್ತಿಯಾಗಿಸಿಕೊಂಡು ತುಳುನಾಡಿನ ರಾಜದೈವಗಳಾದ ಉಳ್ಳಾಕ್ಲು, ಉಳ್ಳಾಲ್ತಿ, ಮಲರಾಯ, ಜುಮಾದಿ, ಪಂಜುರ್ಲಿ, ಪಿಲಿಚಂಡಿ, ದುಗ್ಗಲಯ, ಬಂಟದೈವ, ಗಿರೌದೈವ, ಹೊಸಭೂತ ಇತ್ಯಾದಿ ದೈವಗಳ ನರ್ತನ ಸೇವೆಯನ್ನು ಸ್ಥಳ ಪಾವಿತ್ರ್ಯತೆಗೆ ತಕ್ಕಂತೆ ನಿಷ್ಠೆಯಿಂದ ನಡೆಸಿಕೊಂಡು ಬರುತ್ತಾ ಇದ್ದೀರಿ.
ನಮ್ಮೂರಿನ ಜಾತ್ರೆಯಲ್ಲಿ ಪಟ್ಟೋರಿ ತಾಯ ಪಿಲಿಚಂಡಿ ಮಲರಾಯ ದೇವಕ್ಕೆ ದೈವನರ್ತಕರಾಗಿ ಪಟ್ಟೋರಿ ವಲಸರಿ ಹಾಗೂ ಇತ್ತೀಚೆಗೆ ನಮ್ಮ ಪಟ್ಟೋರಿಯಲ್ಲಿ 490 ವರ್ಷಗಳ ನಂತರ ನಡೆದ ಧರ್ಮರಸರು ಮತ್ತು ಉಳ್ಳಾಲ್ತಿ ಅಮ್ಮನಿಗೆ ನಡೆದ ಧರ್ಮ ನಡಾವಳಿಯಲ್ಲಿ ದೈವನರ್ತಕರಾಗಿ ಭಕ್ತರಿಗೆ ಅಭಯದ ಸಿರಿಬೂಲ್ಯ ಗಂಧ ಪ್ರಸಾದವನ್ನು ನೀಡಿರುತ್ತೀರಿ. ಇದಲ್ಲದೆ ಬಲ್ಮದ ಬಂಡಿ ಎಂದೇ ಪ್ರಖ್ಯಾತವಾಗಿರುವ ಬಲ್ಮದ ವೈದ್ಯನಾಥನ ಬಂಡಿ ಜಾತ್ರೆಯಲ್ಲಿ ಕೂಡ ನರ್ತನ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೀರಿ. ನಿಮ್ಮ ಈ ದೈವಾರಾಧನಾ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೂ ತಾವು ಭಾಜನರಾಗಿದ್ದೀರಿ. ಸರಳ ವ್ಯಕ್ತಿತ್ವದ ಸೌಮ್ಯ ಸ್ವಭಾವದ ನಮ್ಮೆಲ್ಲರ ಪ್ರೀತಿಯ ಗಣೇಶ್ ಎಸ್ ಚಿಪ್ಪರ್ ಇವರು ನಮ್ಮ 45ನೇ ವರ್ಷದ ಏಕಾಭಜನೆಯ ಸುಸಂದರ್ಭದಲ್ಲಿ ಈ ಸರಸ್ವತಿ ಮಂಟಪದ ಧರ್ಮ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ. ಸುಖ ಸಂತೃಪ್ತಿ ಜೀವನ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಶ್ರೀ ಕ್ಷೇತ್ರ ದೇವದೇವರುಗಳ ಅನುಗ್ರಹ ನಿಮಗೆ ಸದಾ ಇರಲಿ. ನಿಮಗೆ ನಾಗಬ್ರಹ್ಮ ಧರ್ಮರಸರು ಉಳ್ಳಾಲ್ತಿ ಪರಿವಾರ ಸಾನ್ನಿಧ್ಯ ಶಕ್ತಿಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಜೈ ಭಾರತ್. ಜೋರಾಯಿನ ಕೈ ಚಪ್ಪಾಳದ ಮುಖಾಂತರ ಅವರಿಗೆ ಮಾತಿರಲ್ಲ ಎಡ್ಡೆಪ್ಪನ ಬೈಕ್ಗ ಅವೇ ರೀತಿ ಬಾಬು ಎಂ ಮೇರೆ ನಮ್ಮ ಸೊಸೈಟಿಡ್ ಅಂಚೆನೆ ಸಾಮಾಜಿಕ ಬುಕ್ಕ ಧಾರ್ಮಿಕ ಕ್ಷೇತ್ರಡ್ ಮಸ್ತ್ ಕೆಲಸ ಮಲ್ತನಾರು. ಮೇರೆಲ್ಲ ಈ ಸಂದರ್ಭಡ್ ನಮ್ಮ ಸನ್ಮಾನಿಸೋಂದಿಲ್ಲ. ಮೇರ್ನ ಸನ್ಮಾನ ಪತ್ರನು ಅಶ್ವಿನಿ ಹೇಮಂತ್ ಪಟ್ಟೋರಿ ಮೇರೆ ವಾಚನ ಮಲ್ಪಡೊಂದು ವಿನಂತಿ ಮಲ್ತೊಂದಿಲ್ಲ. ನಾಗಬ್ರಹ್ಮ ಭಜನಾ ಮಂಡಳಿ ರಿಜಿಸ್ಟರ್ ಪಟ್ಟೋರಿ ಕೊಣಾಜೆ ಶ್ರೀ ನಾಗಬ್ರಹ್ಮ ಮಹಿಳಾ ಸಮಿತಿ ಪಟ್ಟೋರಿ ಕೊಣಾಜೆ 45ನೇ ವರ್ಷದ ಏಕಹ ಭಜನಾ ಮತ್ತು ದುರ್ಗಾ ಪೂಜೆ ಪ್ರಯುಕ್ತ ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕಳೆದ 29 ವರ್ಷಗಳಿಂದ ಅಸೈಗುಳಿ ಪರಿಸರದ ಕೊಣಾಜೆ ಗ್ರಾಮ ಸೇವಾ ಸಹಕಾರಿ ಸಂಘ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೌರವಿತ ಶ್ರೀ ಬಾಬು ಎಂ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರನ್ನು ಪಡೆಯುತ್ತಾನೋ ಅವನಿಗೆ ಎಲ್ಲ ಕಡೆ ಸನ್ಮಾನ ನೀಡುತ್ತದೆ ಎಂಬ ವಿವೇಕಾನಂದರ ವಾಣಿಯಂತೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಷ್ಠೆ ಸೌಮ್ಯತೆಯಿಂದ ಕಾರ್ಯನಿರ್ವಹಿಸಿದವರು ತಾವು. ಗೌರವಿತರೇ, ಮೊಂಟೆಪದವು ಮೋನಪ್ಪ ಪೂಜಾರಿ ಮತ್ತು ಲೀಲಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಪತ್ನಿ ವಸಂತಿ, ಮಗ ಸುಮಂತ್ನೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದೀರಿ. ಅಸೇಗುಳಿಯಲ್ಲಿ ಸೊಸೈಟಿ ಬಾಬಣ್ಣ ಎಂದು ಪ್ರಖ್ಯಾತಿ ಹೊಂದಿರುವ ತಾವು ಪರಿಸರದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿದ್ದೀರಿ. ಕಳೆದ 29 ವರ್ಷಗಳಿಂದ ಕೊಣಾಜೆ ಗ್ರಾಹಕ ಸೊಸೈಟಿಯ ಪಡಿತರ ವಿಭಾಗದಲ್ಲಿ ಕಾರ್ಯದರ್ಶಿಯಾಗಿ ಶ್ರದ್ಧೆಯಿಂದ ಸೇವೆ ನೀಡುವುದರೊಂದಿಗೆ ಅಸೇಗುಳಿ ಯಕ್ಷಗಾನ ಬಯಲಾಟ ಸಮಿತಿ, ಅಯ್ಯಪ್ಪ ಮಂದಿರ ಅಸೇಗುಳಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಸಾಮಾಜಿಕ ಧಾರ್ಮಿಕ ಕಾರ್ಯದಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದೀರಿ. ಉತ್ತಮ ವಾಲಿಬಾಲು ಆಟಗಾರನಾಗಿ ಶಾರದಾಂಬಾ ವ್ಯಾಯಾಮ ಶಾಲೆಯ ತಾಲೀಮು ತಂಡದಲ್ಲಿ ಉತ್ತಮ ತಾಲೀಮು ಪಟುವಾಗಿ ಎಲ್ಲರ ಹೆಗ್ಗಳಿಕೆಗೂ ಪಾತ್ರರಾಗಿದ್ದೀರಿ. ಸಮಾಜದಲ್ಲಿ ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳೊಂದಿಗೆ ಗುರುತಿಸಿರುವ ನೀವು ನಿಷ್ಕಲ್ಮಶ ಮನಸ್ಸಿನ ಪ್ರಾಮಾಣಿಕ ವ್ಯಕ್ತಿತ್ವದ ತಮ್ಮೆಲ್ಲರ ಪ್ರೀತಿಯ ಬಾಮಣ್ಣ ಎಂದೇ ಚಿರಪರಿಚಿತರು. 45 ವರ್ಷದ ಏಕಹ ಭಜನೆಯ ಈ ಸುಸಂದರ್ಭದಲ್ಲಿ ಈ ಸರಸ್ವತಿ ಮಂಟಪದ ಧರ್ಮ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ. ಸುಖ ಸಮೃದ್ಧಿ ಜೀವನ ನಿಮ್ಮದಾಗಲಿ ಎಂದು ಹಾರೈಸುವ ಶ್ರೀ ಕ್ಷೇತ್ರದ ದೈವದೇವರುಗಳ ಅನುಗ್ರಹ ನಿಮಗೆ ಸದಾ ಇರಲಿ. ನಿಮಗೆ ಶ್ರೀ ನಾಗಬ್ರಹ್ಮ ಧರ್ಮರಸು ಉಳ್ಳಾಲ್ತಿ ಪರಿಹಾರ ಸಾನ್ನಿಧ್ಯ ಶಕ್ತಿಗಳು ಆರೋಗ್ಯ ಭಾಗ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ವೇದಿಕೆ ನಂಚಿನ ಮಾತು ಅತಿಥಿ ಗಣ್ಯರು ಬರ್ತದೆ ಸನ್ಮಾನ ಮಲ್ಪಡೋದು ವಿನಂತಿ ಮಲ್ತೊಂದಿಲ್ಲ. ಜೋರಾಯಿ ನಂಚಿನ ಕೈ ಚಪ್ಪಾಳದೊಟ್ಟಿಗೆ ನಮ್ಮ ವೇದಿಕೆ 2 ಜನ ಸಾಧಕರುಲ್ಲೇರು ಇನಿ ನಮ್ಮ ಸಮಾಜಡ್ ಅನೇಕ ಸೇವಾ ಕಾರ್ಯವನ್ನು ಮಲ್ತೊಂದು ಸೇವಾ ಚಟುವಟಿಕೆಯನ್ನು ಮಲ್ತೊಂದು ಅವೇ ರೀತಿ ದೈವ ದೇವರನ ಸೇವೆಯನ್ನು ಮಲ್ತೊಂದು ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಚಿತ್ರ ಶ್ರೀಯುತ ಗಣೇಶ್ ಚಿಪ್ಪಾರ್ ಅವೇ ರೀತಿ ನಮ್ಮನೆ ಊರ್ದಾರು ಪ್ರೀತಿದ ಸೊಸೈಟಿದ ಬಾಬಣ್ಣೆ ಮೇರೆಗೆ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಂಜನೆ ನಾಗಬ್ರಹ್ಮ ಮಹಿಳಾ ಸಮಿತಿದ ಪರ ಇವೊಂಜಿ 45ನೇ ವರ್ಷದ ಏಕಾ ಭಜನೆ ಬಕ ದುರ್ಗಾ ಪೂಜೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ಸನ್ಮಾನ ಒಂದು ಬಂದಲೆ ಜೋರಾಯಿನ ಚಿತ್ತನ ಕೈ ಚಪ್ಪಾಳದೊಟ್ಟಿಗೆ ಅಗ್ಲಿಗೆ ಗೌರವನು ಕೊರಕ ನನ್ನ
ನನಾತ್ ಸಾಧನೆ ಮಲ್ಪುನಂಚಿತ್ತನ ಆ ಶಕ್ತಿನ ನಾಗಬ್ರಹ್ಮ ಧರ್ಮರಸ್ಸು ಪರಿವಾರ ದೈವಲು ಕೊರಡು ಬಂಡದು ದೇವೆರಡ ನಟ್ಟೊಂದು ನನಾತ್ ದೇವರು ಆಯುಷ್ಯ ಆರೋಗ್ಯನ ಕೊರದು ನನಾತ್ ಸಾಧನೆ ಮಲ್ಪುನಂಚಿತ್ತನ ಆಶೀರ್ವಾದನು ಆ ದೈವ ದೇವರು ಮಲ್ಪಾಡು ಪಂಡದು ನಮ್ಮ ಮಾತೆರ್ಲ ನಟ್ಟೊಂದು ಸನ್ಮಾನನು ಸ್ವೀಕಾರ ಮಲ್ತನಂಚಿತ್ತನ ನಿಖಿಲಿಗೆ ರಡ್ಡು ಜನಕ್ಲ ಧನ್ಯವಾದನ ಸಮರ್ಪಣೆ ಮಲ್ತಂದು ದುಂಬಗು ಗಣ್ಯರೇ ಎನ್ನ ಎದುರುಡಿತಿನ ಭಗವದ್ ಭಕ್ತರೆ ನಿಗಲಿಗೆ ಎನ್ನ ಉಡಲದಿಂಜಿದಿ ಸೊಲ್ಮೆಲೆನ ಮಲ್ತಂದು ಎಂಕ ಇನಿ ಈ ಸರಸ್ವತಿ ಮಂಟಪಡ್ ರಡ್ನೆ ಅವಕಾಶ ಕೊಡ್ತಾರೆ ನಿಗುಲು ಪಾತೆರ್ರೆ ಒಂದೆರಡು ದುಂಬದ ವರ್ಷ ಯಾನಿ ಒಂದಕ್ಕೆ ಬತ್ತಿತ್ತೆ ಇಂದು ರಡ್ನೆ ಸಲಿಯ ಬತ್ತದ ನಿಗಲನೆ ಎದುರು ಉಂತದೆ ಪಂಡ್ರೆಗೆ ನಿಗುಲೆ ಕಾರಣಭೂತರಾದಿಲ್ಲ ರಿಂಗ್ ಯಾನು ಕೊಣಜ ಪಂಚಾಯತಿ ಅಧ್ಯಕ್ಷನೆಲೆಟ್ಟು ಇಪ್ಪರೆಪ್ಪೋದು ಎಂಕಿ ಇಂಚಿತ್ನ ಈ ಗೌರವ ಸ್ಥಾನಮಾನ ತಿಕ್ಕದನ್ನು ಪಂಡ್ರೆ ಮಸ್ತ್ ಖುಷಿ ಆವೊಂದುಂಡು ಅಂಚಿತ್ನ ಸ್ಥಾನಮಾನನ ಕೊರ್ನೆಗಲ ನಿಗಲನೆ ಯಾಪಲೆ ಯಾನು ಮದಪೈ ಒಂದು ದುಂಬುಲ ಈ ಸ್ಥಾನಮಾನ ಒಂದು ಮಲ್ತದ ನಿಗಲ ಪ್ರೀತಿ ವಿಶ್ವಾಸ ಗಳಿಸಿದೆ ಆನೆಲ್ಲ ನಿಗಲು ಎತ್ತಿನಡಿಗೆ ಎಂಕಿ ಏತ ಆಪುಂಡ ಆತ ಕೆಲಸ ಕಾರ್ಯನ ನಾನು ಮಲ್ತದೆ ಆನೆಲ್ಲ ಮಸ್ತ್ ಬೇಜಾರು ಪಣ್ಣಂಗ ಇತ್ತ ಅಪ್ಪೆನಗಳು ಮಸ್ತ್ ಜನ ಉಳ್ಳಾರು ನೀರ್ದ ವ್ಯವಸ್ಥೆಗೆ ಎಂಕ ಸ್ಪಂದನೆ ಮಲ್ಪರೆ ಮಸ್ತ್ ಕಷ್ಟ ಆತನು ದಾದಪ್ಪನ ಕೆಲವು ಕಡೆಟ್ ಬೋರು ಹಾಕೊಂಡಲ್ಲ ನೀರಿಜ್ಜಿ ಕೆಲವು ಕಡೆಟ್ ಬೋರು ಇಜ್ಜಿ ಇಪ್ಪಂದೆ ನಲ್ಪಲ್ಲ ನೀರು ಮಲ್ಪನ ಅಂಚದ ಪರಿಸ್ಥಿತಿ ಎಂಕಲೆ ಆವೊಂದಿಜ್ಜಿ ಐಕೊಂಜೆನ್ನ ಒಂಜಿ ಎಂದೆಟ್ಟು ವೇದಿಕೆಡು ನಮ್ಮ ಪ್ರಶಾಂತ್ ಕಾಜೇರಡು ಒಂಜಿಯನ್ನು ವಿನಂತಿ ದಾದ ಪಣ್ಣಗ ನಮ್ಮ MLA ಪಂಡದು ಒಂಜಿ ನಮ್ಮ ಮುಲ್ಪದ ಒಂಜಿ ಬಹುಗ್ರಾಮದ ಒಂಜಿ ಯೋಜನೆಯನ್ನು ಕೊರ್ದು ಒಂದು ಪಣ್ಣೋಡು ಪಂಡದು ಈ ಜನಕಲಿಗೆ ಒಂಜಿ ಅಗಲು ಈ ಜನಕಲು ದಾಲಕ್ಕೆ ಅನುಜರು ನಮ್ಮ ಪೊಂಜನೆಗಳಿಗೆ ಒಂಜಿ ತೊಟ್ಟು ನೀರಿಜ್ಜಿಂದ ಐತಾತ್ ಬಂಗ ಊಲತ್ತು ಅಗಲು ಒವ್ವಾಂಡಲ ತ್ಯಜಿಸದು ಕುಲ್ಲೇರು ಅಗಲು ಒನಸಾದನ್ನು ಬುಡ್ದು ಕುಲ್ಲೇರು ಒಂಜಿ ತೊಟ್ಟು ನೀರಿಜ್ಜಿಂಡ ಮಸ್ತ್ ಬಂಗದ ಪರಿಸ್ಥಿತಿ ನಮ್ಮ ಪೊಂಜನೆಗಳು ಮಾತ್ರ ಅನುಭವಿಸು ಆಂಜನಗಳು ಕಾಂಡೆ ಪೋದು ಬೈಯಡು ಬರುವೇರು ಮೂಲು ನೀರಿಜ್ಜಿ ಜೋಕ್ಲೆನಂದು ಮಲ್ಪಡು ಅಂಚಿತ್ನ ಪರಿಸ್ಥಿತಿ ಈ ಪೊಂಜನಗಳು ಇಪ್ಪನಾಗ MLA ಪಂಡದ ಒಂಜಿ ಬಹುಗ್ರಾಮದ ನೀರ್ದ ವ್ಯವಸ್ಥೆ ನೀರು ಮಲ್ತು ಕೊರೋಡು ಪಂಡದ ಈ ಸಂದರ್ಭಡ್ ಯಾನು ಎರಡು ಪಣ್ಣೊಂದಿಲ್ಲ ಎಂಕು ಯಾನು MLAಗೆ ಲೆಟ್ರ್ ಮಲ್ತದೆ ಎಂಕಲ ಗ್ರಾಮ ಪಂಚಾಯತ್ ಲೆಕ್ಕಡೆ ಯಾನು ಲೆಟ್ರ್ ಮಲ್ತದೆ ಬಹುಗ್ರಾಮದ ನೀರು ಮಸ್ತ್ ಪ್ರಾಮುಖ್ಯತೆ ಆದುಂಡು ಅಂಚ ಆ ಪರಿಸ್ಥಿತಿ ನಮ್ಮ ಜನಕ್ಲಿಗೆ ನನ್ನ ಮಸ್ತ್ ಕಷ್ಟ ನನ್ನೊಂಜೆರಡು ಮೂಜಿ ತಿಂಗಳು ನೀರ್ದ ಅಭಾವ ಮಸ್ತುಂಡು ಅದಕ್ಕೋಸ್ಕರವಾದ ನಿಗಲಿಗೆ ಯಾನು ಯಾಪಲ ಅಭಿನಂದನೆ ಮಲ್ತೊಂದು ಪಣ್ಣಾಗ ಎಂಕನೊಟ್ಟು ಯಾನು ನಿಗಲ್ನಡೆ ಬರ್ನಾಗ ಎಂಕ ಪ್ರೀತಿ ವಿಶ್ವಾಸ ಗೌರವ ತೋಜದಾರು ಐಕೆ ಯಾನು ನಿಗಲಿ ಯಾಪಲ ಚಿರಋಣಿ ಆದಲ್ಲ ಯಾಕಂದ್ರೆ ಸತೀಶಣ್ಯ ಬಲ್ಲಕ ಪುಚ್ಚ ಸೈತನು ನಾಯಿ ಸೈತನು ಎಂಕಲ ರೋಡು ಸರಿಜಿಂದ ನಿಗುಲಿ ಯಾಪಲ ನಾನು ಒಂದೇಕಲ ಲೇಜರು ಆಣ ಕೆಲವು ಕಡೆ ಲೇದೇರು ಅಂಚಿನ ಪರಿಸ್ಥಿತಿ ಇಲ್ಲ ಒಂಜಿ ಅಧ್ಯಕ್ಷ ಸ್ಥಾನ ಉಂಡು ಮುಳ್ಳುದ ಮಿತ್ತದ ಕುಲ್ಲಿನ ಅನುಭವ ಅಧ್ಯಕ್ಷ ಸ್ಥಾನ ಕುಲ್ಲುಂಡ ಪಣ್ಣಗ ಆ ಮುಳ್ಳು ಎಂಚ ನಮ್ಮ ಕಾರು ಒಲ್ಪ ಪಾಡ್ದು ಒಲ್ಪ ನಡಪಡುಂದು ಅವು ಎಂಕುಲು ತೆರೆಯಣ್ಣ ಮಾತ್ರ ಎಂಕಲು ಸುಖ ಆವತ್ತಂದೆ ಇಜ್ಜಿಂಡ ಆ ಮುಳ್ಳುಡು ಮಿತ್ತ ಕುಲ್ಲಿನ ಅನುಭವನೇ ಅಧ್ಯಕ್ಷ ಸ್ಥಾನ ನೆಲೆಟ್ಟು ಕುಲ್ಲಿನ ಅನುಭವ ಆಪುಂಡು ಅಂಚಿನ ಪರಿಸ್ಥಿತಿ ಎಂಕ ಓಲ ನಿಗಲು ಕನತಿಜಾರು ನಿಗಲ್ನ ಪ್ರೀತಿ ವಿಶ್ವಾಸ ಕೊಡ್ತಾರೆ ನಿಗಲ್ನ ಈ ಜನಕ್ಕಲು ಶಾಂತಿಯುತ್ತೇರು ಪಂಡ್ರೆ ಎಂಗೆ ಮಸ್ತ್ ಖುಷಿ ಆವೊಂದುಂಡು ಆ ವಿಷಯಗಳು ರ್ಯಾಶ್ ಆವಂದೆ ಪ್ರೀತಿ ವಿಶ್ವಾಸಡಿ ಅನ್ನೋಡ ಪಾತಿರ್ದು ಎನ್ನ ಮಾನವೀಯತೆಗೆ ಧಕ್ಕೆ ಬರಂದಿಲ್ಲಕ ನಿಗಲು ಕಾತದಾರು ನಿಗಲಿಗೆ ಯಾನು ಯಾಪಲ ಚಿರಋಣಿ ಆದಿಲ್ಲ ಆ ಉಳ್ಳಲತಿ ಧರ್ಮರಸು ನಿಗಲಿಗೆ ಯಾಪಲ ಆರೋಗ್ಯ ಆಯುಷ ಸುಖ ಶಾಂತಿ ಕೊರ್ದು ನಡಪಾವಡು ಪಂಡದು ಈ ವೇದಿಕೆಡು ಪಾತೆರೆ ಅವಕಾಶ ಕೊರ್ನೆ ಮಲ್ತಿಂಚಿಂದ ನಿಗಲಿಗೆ ಪೂರ ವಂದನೆ ಮಲ್ತಂದು ಅವಕಾಶಕ್ಕೆ ಧನ್ಯವಾದ ದಾಮೋದರ್ ಕುಂದರ್ ಬೇರೆಗೆಲ್ಲ ವಂದನೆಯನ್ನು ಸಲ್ಲಿಸ ಒಂದು ಬಂದುಲೆ ದುಂಬಗ್ ನಮ್ಮನೆ ಊರ್ದ ಕೆಲವೊಂಜಿ ಜೋಕುಲು ಕಾಲ್ಪುನಟ್
ಎಡ್ಡೆ ಮಾರ್ಕಂದೆ ತೊಂದೇರು ಅಕ್ಲೇನೊಂಜಿ ಸನ್ಮಾನಿಸುನ ನಮ್ಮ ಮಾತೇರ್ನಲ್ಲ ಕರ್ತವ್ಯ. ಅಂಚನೆ ಪುದರ್ಲೆತ್ತನಕ್ಲ ದಯಮಲ್ತದ ವೇದಿಕೆಗೆ ಬರೋಡು. ಮಮತಾ ಬೊಕ್ಕ ಪ್ರವೀಣ್ ಬೇರ್ನ ಪುತ್ರಿ SSLCಡ್ ಎಡ್ಡೆ ಅಂಕನು ಪಡೆದು ಉತ್ತೀರ್ಣಾತೆರು. ಕೊಣಾಜೆ ಪದವು ಸ್ಕೂಲ್ಡು SLCಡ್ ಎಡ್ಡೆ ಅಂಕನು ಪಡೆದು ಉತ್ತೀರ್ಣಾದ ನಮ್ಮ ಊರಿಗೂ ಪುದರ್ ಕನೈದೇರು. ಕುಮಾರಿ ದೀಕ್ಷಾ ಮಮತಾ ಬೊಕ್ಕ ಪ್ರವೀಣ್ ಬೇರ್ನ ಮಗಲು. ಕುಡೊಂಜಿ ವಿನಂತಿ ಈಶ್ವರ ಹರಿಕಾಂತ KSRP ಬೊಕ್ಕ ಆರತಿ ಹರಿಕಾಂತ ಮೇರ್ನ ಮಗಲಾದ. ಮಸ್ತ್ ಕ್ಷೇತ್ರಡ್ ಸಾಧನೆ ಮಲ್ತದಿರು. ಯೋಗಾಸನಡ್ ಮಸ್ತ್ ಕ್ಷೇತ್ರಡ್ ಸಾಧನೆ ಮಲ್ತದಿರು. ಅವೇ ರೀತಿ ಕುಡೊಂಜಿ ಬಾಲೆ ಕುಮಾರಿ ಮೇಘನ ಗೋಪಾಲ್ ಪುರುಷ ಬೊಕ್ಕ ಮಹಾಲಕ್ಷ್ಮಿ ಮೇರ್ನ ಮಗಲು. PUCಡ್ 85% ಮಾರ್ಕ್ ತಂದು ಉತ್ತೀರ್ಣಾತೆರು. ಕುಮಾರಿ ಮೇಘನ ನಂತೂರು ಕಾಲೇಜ್. ಜ್ಞಾನೇಶ್ KV ವಸಂತ ಬೊಕ್ಕ ಲೋಲಾಕ್ಷಿ ಮೇರ್ ನಮಗೆ SLCಡ್ 88% ಮಾರ್ಕ್ ದೆತ್ತದು ಉತ್ತೀರ್ಣಾತೆರು. ಮುಕ್ಲಿಗ್ಲ ನಾಗಬ್ರಹ್ಮ ಭಜನಾ ಮಂಡಳಿದ ಪರವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ವಿದ್ಯಾಕ್ಷೇತ್ರಡು ಮಸ್ತ್ ಸಾಧನೆ ಮಲ್ತದೇರು. ನನಾತ್ ನಿಕ್ಲೆಗ್ ದೇವೇರು ಆಶೀರ್ವಾದ ಮಲ್ಪಡು. ಕಲ್ಪನೆಟ್ಟು ಎಡ್ಡೆ ಮಾರ್ಕ್ ದೆತ್ತದು ಉನ್ನತ ಮಟ್ಟದ ಶಿಕ್ಷಣ ಪಡೆದು ಈ ದೇಶಗೆ, ಈ ಭಜನಾ ಮಂಡಳಿಗೆ, ಇಡೀ ಊರಿಗೆ ಪುದರ್ ಕನ್ಪುರಂಚಿತ್ತನ ಆಶೀರ್ವಾದನ ಆ ದೇವೇರು ಮಲ್ಪಡು ಪಡೆದು ನಮ್ಮ ಮಾತೆಲ್ಲ ದೇವರ ನಟ್ಟೊಂದು ಜೋರಾಯಿ ನಂಚಿತ್ತನ ಚಪ್ಪಾಲದ ಮುಖಾಂತರ ಜೋಕ್ಲೇನು ನನಾತ್ ಕಲ್ಪನಡಿಗೆ ಪ್ರೋತ್ಸಾಹನ ಕೊರ್ಕ ಬಂದುಲೆ. ಇನಿ ಮಸ್ತ್ ಜೋಕುಲು ಕಲ್ತದ ಎದುರು ಪೋಂದುಲ್ಲ ಒಂದು ಮಾತ ಜೋಕುಲಿಗಳ ಪ್ರೇರಣೆ ಅವಡು. ವರ್ಷ ಈ ಒಂಜಿ ವೇದಿಕೆಗೆ ಬತ್ತದು ನನಾತ್ ಪ್ರಶಸ್ತಿನ ದೆತ್ತೋಲ್ನಕ ಆವಡು ಪಂಡದು ದೇವೆರಡ ನಟ್ಟೊಂದು. ಇನಿ ವಿದ್ಯಾಕ್ಷೇತ್ರಡ್ ಸಾಧನೆ ಮಲ್ತನ ಚಿತ್ರನ ಮಾತ ಜೋಕುಲಿಗಳ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಂಚನೆ ನಾಗಬ್ರಹ್ಮ ಮಹಿಳಾ ಸಮಿತಿದ ಪರವಾದ ಧನ್ಯವಾದ. ನಮ್ಮೊಂದು ಹತ್ರ ದೇವದೇವರಿಗೆ ಅಡ್ಡ ಬರೋದು ಒಕ್ಕ ನಮ್ಮೈತೆ ವೇದಿಕೆ ಬಾತಿರ್ನಕ್ಲತ್ತು ಅಂಚ ಸುರು ರಾಮಕೃಷ್ಣ ಒಂಜಿ ಪಣ್ಣ ಪಾತ್ರದಾನ ಪಂಡ ಮೂಲು ಭಜನೆ ಶುರು ಅದು 10-5 ವರ್ಷ ದುಂಪು ಶುರು ಅಂತದ ಎಂಕ್ಲ ಪುದರ್ ಮಾತ ಬುಡ್ದು ಹೋತು ರಾಮಕೃಷ್ಣಾಗ. ಎಂಕ್ಲೆಡು ದುಂಪು ಎಂಕ್ಲೊಟ್ಟಿಗೆ ಶ್ರೀನಿವಾಸ ಶೆಟ್ಟಿ ಪುಲ್ಲು, ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಪಕ್ಕ ಎಂಕ್ಲು ಪೂರ ಭಂಗವಾಯಿದೆ ಮುಲ್ಪ ಭಜನೆಗೆ ಮೂಲ ಪಕ್ಕ ನಮ್ಮ ಹಿರಿಯಾಗ್ಲು ಊರ್ದ ಎಂಕಪ್ಪ ಮೂಲ್ಯ ಕಾಟುಗೋಡಿ ಬಾಬು ಮೂಲ್ಯ ದೊಡ್ಡಗೋಡಿ ಪಕ್ಕ ಎಂಕ್ಲೊಟ್ಟಿಗೆ ಸೇರ್ದು ಭಾರಿ ಮೂಲ ಕೆಲಸ ಬಂತದ. ಅಂಚೆ ರಾಮಕೃಷ್ಣ ಅಪ್ಪಗ ಇಲ್ಲದ ಹೋಚುಡು ಅಂಚೆ ಎಂಕ್ಲ ಮೊದಲು ಮಾತ ಬುಡ್ದು ಹೋತುಡು ಪಕ್ಕ ಎಂಕ್ ಒಂಜಿ ಗಡಿ ಬತ್ತಾರೆ ಸಂತೋಷು ಸೀನೆ ಅವಾಗ ರಾಮಕೃಷ್ಣ ಕರುಣಾಕರಣದ ಒತ್ತಾಡೋಡು ಯಾನೊಂಜಿ ಗಡಿ ಬತ್ತನೊಂಜಿ ಎಡ್ಡೆ ಕೆಲಸ ಉಂಡು ಅವು ಆದು ಬೋಡು ಅದಕ್ಕೆ ಅದು ಅಕ್ಲೇಡ್ ಮಗ ಏನು ಒಂಜಿ ಕೃತಜ್ಞತೆ ಪಂಡದು ಪಕ್ಕ ಮುಲ್ಪ ಊರ್ದ ಯುವಶಕ್ತಿ ಎಡ್ಡೆ ಉಂಡು ಎಡ್ಡೆ ಕೆಲಸ ಉಂಡು. ನಾನು ಮಿತ್ತಿಗೆ ಬಂಡಾರ ಜಿಲ್ಲೆದ ಕೆಲಸ ಪತ್ಯರುಂಡು ಅಂಚೆ ಅದು ಮಾತಾಡೋ ಸಹಕಾರಕ್ಕೆ ಏನೊಂದು ಏನೋ 2 ಮಾತೆರಡು ಉಂಟವೆ. ಮಾತೆರೆಗಳ ನಮಸ್ಕಾರ. ಗಂಟೆ ಒರ್ಮೆ ಕಾಲ ಅಂಡ್ ಸಭಾ ಕಾರ್ಯಕ್ರಮ ರಾಮಕೃಷ್ಣರು ಬಂತೀರಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡಿ ಬೇಗ ಮುಗಿಪುಣಣ್ಣ ಅಂದು ಬೇತೆ ಬೇತೆ ವೈದಿಕ ಕಾರ್ಯಕ್ರಮ ಹೊಡೆದಾದ್ರೆ ಅವಂತ ಲೇಟ್ ಅಂಡ್ ಭಾರಿ ಆತ ಪೊಂಜನಕಲು ಬೈದಾರು. ಇಡೀ ಸಭೆಟು ತೋಜಿನಿ ಪೊಂಜನಕಲು ಮಾತ್ರ ಕೇವಲ ಅಂಚೆನಕಲು ಭಾರಿ ಕಮ್ಮಿ ದಾಯಿಗೋಸ್ಕರ ಅಂದು ಗೊತ್ತಜ್ಜಿ ಒಟ್ಟು ಬಣ್ಣದಂಡ ಈತ ಮಹಿಳಾ ಸಂಖ್ಯೆ ಬತ್ತಿನ ಹಿಡ್ದಾದ್ರ ಇಂಥ ದುರ್ಗಾ ಪೂಜೆ ಆದಪ್ಪು ಅತ್ತಂದಂಡ ಸಭಾ ಕಾರ್ಯಕ್ರಮ ಆದಪ್ಪು ಪೂರಾ ಕಾರ್ಯಕ್ರಮ ಯಶಸ್ವಿ ಮಲ್ತಿನ ಮಹಿಳಾ ಮಂಡಳಿದ ಮಾತ ಪುಂಜನಕ್ಲೆಗೆ ಯಾನು ಸಭೆತ ಪರವಾದ ಆತ್ಮೀಯತವೇನಂತ ಗೌರವದ ಒಂಜಿ ಸಂತೋಷದ ವಿಚಾರವನ್ನು ತಿರುಪೊಂದಿಲ್ಲ. ವಿಶೇಷವಾದ
45ನೇ ವರ್ಷದ ಏಕಾಹ ಭಜನೆದ ಒತ್ತಿಡಿದ ನಡುಪಂಚಿನ ಸಭಾ ಕಾರ್ಯಕ್ರಮದ ಇಂಥ ಸಭಾ ವೇದಿಕೆಡು ಒಂಜಿ ಮಹಿಳಾ ಘಟಕದ ಒಂಜಿ ಅಧ್ಯಕ್ಷರುಳ್ಳರು, ಯುವ ಘಟಕದ ಅಧ್ಯಕ್ಷರುಳ್ಳರು. ಅವು ಒಂಜಿ ನಮ್ಮನ ನಿಶಕ್ಕ ಬೊಕ್ಕೊಂಜಿ ದಿನೇಶ್ ಕಲಾಯ್ ಮಾತಾ ಜಾಗೆಡ್ಲ 3 ವರ್ಷ ಹೊರ ಚೇಂಜ್ ಆಪುಂಡು. ಮೂಲು ಭಜನಾ ಮಂಡಳಿ ವರ್ಷ ಹೊರ ಚೇಂಜ್ ಆಪುಂಡು. ಒಂದೆಟ್ಟು ಮಾತ ಸಕ್ರಿಯವಾಯಿನ ಒಂಚಿನ ಪ್ರಕ್ರಿಯೆ ಸ್ಟಾರ್ಟ್ ಆಪ್ ನೀಡೋದಕ್ಕೋಸ್ಕರ ಪ್ರತಿ ವರ್ಷ ಮಲ್ಪ ನೀಡಿದಾದ್ರ ಒಂಜಿ ಐತ ವಿಶೇಷವಾಯಿನ ಆಸಕ್ತಿ ಉಪ್ಪುಂಡು ಬನ್ನ ಒಂಜಿ ಇರಾದೇಡು ಇನ್ನು ಈ ಕಾರ್ಯಕ್ರಮ ಮಲ್ತೊಂದಿಲ್ಲರು. ಈ ಕಾರ್ಯಕ್ರಮದ ರಡ್ಡು ಸಂಘಟಕರು ಐತೊಟ್ಟಿಗೆ ಈ ಭಾಗದ ಈ ದೈವಸ್ಥಾನದ ಗಡಿ ಪ್ರಧಾನರು ಎನ್ನ ಆತ್ಮೀಯರೆನಿಸಿನ ದಿವಾಕರ್ ಭಂಡಾರ್ಲುಳ್ಳರು, ಪಟ್ಟೋರಿದ ದುಂಬುದ ಗಡಿಕಾರನ ಸುಪುತ್ರರೆನಿಸಿನ ಶ್ರೀನಿವಾಸ್ ಕಾಜೆಯವರುಳ್ಳರು, ಎಂಕಲ ಯುವ ಮಿತ್ರರೆನಿಸಿನ ಮುರಳಿ ಕೊನಾಜೆ ಅವರಿ ಏನು ಏಪಲ ಪನ್ಪೆ ರಾಜಕೀಯದ ವಿಚಾರ ಪತ್ರ ಒಂದು ಪುಣ್ಣ ಬೇತೆ ವಿಚಾರ ಇನಿ ವೈಯಕ್ತಿಕ ವಿಚಾರ ಪತ್ರ ಒಂದಂಡ ಮುರಳಿ ಕೊನಾಜೆ ಪನ್ಪರಂಚಿನ ಜವಾನಿರೆ ಪ್ರತಿ ಗ್ರಾಮಡ್ಲು ಒಪ್ಪೋಡು. ಪ್ರತಿ ಗ್ರಾಮಡು ಇತ್ತು ಪುನಗ ಸಂಘಟನೆಗೆ ಹತ್ತಂದಂಡ ವಿಚಾರ ಬಂದಾಗ ಮುರಳಿ ಕೊನಾಜೆ ಲೆಕ್ಕಂತ ಒಂದು ಜವನೆ ಇತ್ತಂದಂಡ ಅವು ಬೇತೆ ಬೇತೆ ವಿಚಾರ ಬಂದಾಗ ಇನ್ನು ಸಮ ಜಾಗೆಡು ಸಮ ತೋಲನಡು ಉಂತವನ ಶಕ್ತಿ ಇತ್ತನಂಚ ಮುರಳಿ ಕೊನಾಜೆ ಒಳ್ಳೆರು. ಈ ಗ್ರಾಮ ಪಂಚಾಯತ ಅಧ್ಯಕ್ಷರು ಪ್ರಥಮ ಪ್ರಜೆ ಗೀತಕ್ಕ ಒಳ್ಳೆರು. ಗೀತಕ್ಕ ಭಾರಿ ಸುಲಭಡು ಪ್ರಶಾಂತ್ ಕಾಜೆಯವರೇ ಬರೆದು ಬಿಡ್ಯಾರು. ಗೀತಕ್ಕ ಈರಿನ ಕೆಲಸನ ಈರೇ ಮಲ್ಪಡು, ಈರು ಓಲು ನೀರ್ದ ನ್ಯೂನ್ಯತೆ ಉಂಡ ಅತನ ನೀರು ಓಲು ಕಮ್ಮಿ ಉಂಡ ಈರಿನ ಶಾಸಕರನ್ನ ಕೈತಡೆ ಪೋಡು. ಶಾಸಕರ ಕೈತಡೆ ಪೋನಾಗ ಈರನ್ನು ಪಿರ ಕಡಪುಂಡ ಎಂಡ ಪಲ್ಲೆ ಪಿರ ಕಡಪುಡಿ ಸೇರಿದಂಡ ಈರಿನ ಒತ್ತಡ ಕೊರದು ಪೋಪನ ಈರಿನ ಪಂಚಾಯತ್ ಸದಸ್ಯರೇನು ಬೊಕ್ಕ ಊರ್ದಕ್ಲೆಲ್ಲ ಎತ್ಬೋದು ಕೊನೊಪ್ಪನ ಕೆಲಸ ಈರ್ನ ಯಾನೀನಿ ಇರ್ನ ಬಾಗಡುಂತದ್ದು ಇರ್ನ ಪಂಚಾಯತ್ಗೆ ಯಾನ ನೀರು ಬಂತಂದಂಡ ಅವು ಇರ್ನ ಘನತೆ ಗೌರವ ಹತ್ರ ಇರೊಟ್ಟಿಗೆ ಎತ್ತಿನ ಪಂಚಾಯತ್ ಸದಸ್ಯರ ನಕ್ಲಿಗೆ ಸಮಸ್ಯೆ ಅವು ಇರಗ ತೊಂದರೆ ಆಪುಣದಂಡ ಎಂಕ ಪನ್ಲೆ ಪ್ರಶಾಂತ್ ಕಾಜೇವರು ಕಡಪುಡ್ದೇರ ಪನ್ಲೆ ಅಲ್ಪ ಇರಗೆ ಸ್ಪಂದನೆ ತಿಕ್ಕಿಜಿಂದಂಡ ಬೊಕ್ಕ ಎನ್ನಡ ಪನ್ಲೆ ಇತ್ತ ಈ ರೇಪು ಓಡಿ ಇರ್ ಪೂರ ಪೋಪರ ಅವು ತಾರ ಬಣ್ಣಗ ಕೆಲವು ಸರ್ತಿ ಪೊಂಚನಕ್ಲೆ ಬಂತೆ ಬಂಗಾಪುಡು ಪೊಂಚನಕಲು ಮಾತ್ರ ಎಲ್ಲ ಪತ್ತೊಂದು ಪೋಡು ಊರ್ದಕ್ಲೇನು ಮಾತ್ರ ಪತ್ತೊಂದು ಪೋಡು ಆ ಭಾಗದ ಏರು ಪಂಚಾಯತ್ ಸದಸ್ಯರು ಉಳ್ಳೇರು ಅತ್ತನ ಪಂಚಾಯತ್ ಬಣ್ಣಗ ರಾಜ್ಯಕ್ಕೆ ಬುಡುದು ಬತ್ತಿರೋದಂಡ 10, 12, 13 ಪಂಚಾಯತ್ ಮೆಂಬರ್ ನಕ್ಲೇನು ಪೂರ ಜನಲ್ಲ ಗಣನೆಗೆ ದೊತ್ತನ್ನ ಒಟ್ಟಿಗೆ ದೊತ್ತು ಒಪ್ಪನ ಚಾಕೆ ಚಕ್ಕೆ ಒಪ್ಪನಾಗ ಮುರಳಿ ಪೂರ ಜನಲ್ಲ ಆ ಪೂರ ಯಶಸ್ಸು ಕಾರ್ಯಕ್ರಮ ಮಲ್ಪೆರಾಪುಂಡು ಅಂಚಾದ ರಾಜ್ಯಕೀಯ ಕೊನಾಜ ಗ್ರಾಮ ಪಂಚಾಯತ್ ರಾಜ್ಯಕ್ಕೆ ಹೆಜ್ಜಿ ಸ್ಪರ್ಧೆಗೆ ಉಂತುನ ಮಾತ್ರ ಒಪ್ಪತ್ತಂದೆ ಬಾಕಿ ಸಂದರ್ಭ ಮಾತ್ರೆಗಳ ನ್ಯಾಯ ಕೊರ್ಪಣೆ ಪ್ರಾಮಾಣಿಕ ಪ್ರಯತ್ನ ಮಲ್ಪರಂದು ಹೆಂಗೆ ಗೊತ್ತಿತ್ತು ನಡೆದಾತ ಈರೆ ಗೀತಕ್ಕನೆ ಪೋದು ಪನೋಡು ಗೀತಕ್ಕ ಸ್ಪಂದನೆ ತಿಗಿಜಿಂದಂಡೆ ಪಕ್ಕ ಎರಡ ಪಲ್ಲೆ ಅಪ್ಪಗೆ ಯಾನ ಆಯ್ಕೆ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ಅಂಚಾದಪ್ಪನಾಗ ಒಂಜಿ ಅಂಚಪ್ಪಡು ಈ 45ನೇ ವರ್ಷದ ಈ ಭಜನಾ ಕಾರ್ಯಕ್ರಮಡು ಬಾರಿಯಾತಿ ಹಿರಿಯಾಕಲ್ನ ಸೇವೆ ಉಂಡು ಇನ್ನು ರಾಮಕೃಷ್ಣರು ಬಣ್ಣಗ ದಿವಾಕರಣ ಗಡಿ ಪ್ರಧಾನರು ಬಂದಿರು ಕೆಲವರನ್ನು ಬುಡ್ದು ಪೋಯಾರಂದು ಅವು ಆದುಪ್ಪು ಬುಡ್ದು ಪೋತನನ್ನು ಕೆಲವು ವ್ಯತ್ಯಾಸ ಬುಡ್ದು ಬೋದು ಪತ್ತಂದೆ ಅವು ಉದ್ದೇಶಪೂರ್ವಕ ಹತ್ತು ಕೆಲವು ಸಂದರ್ಭಡು ಕೆಲವು ವಿಚಾರಗಳು ಬಂದಾಗ ಇನ್ನು ಸರಿ ಮಲ್ತೊಂದು ಬೋಡು ಈ ಪಟ್ಟೋರಿ ಪನ್ಪುನ ಈ ದೈವಸ್ಥಾನಕ್ಕೆ ಒಂಜಿ 10 ವರ್ಗ ಉಂಡು 10 ವರ್ಗಗಳ 4 ಗೌರವದ ಇಲ್ಲುಂಡು ಈ ಗೌರವದ ಇಲ್ಲದ 10 ವರ್ಗಲ ಸಮತಟ್ಟಾದ ಸಮತೋಲನ ಪೋತಿನಂಚಿನ ಇತಿಹಾಸ ಭಾರಿ ಆತುಂಡು ಇನಿ 10 ವರ್ಗದ ಹಿರಿಯಾಕಲ್ನ ಇನಿ ರಾಮಕೃಷ್ಣನ ಪಪ್ಪ ಆದುಪ್ಪು ಅತ್ತನ ಕರ್ನೇರನ ಪಪ್ಪ ಆದುಪ್ಪು ಅತನ ಬೇತೆ ಬೇತೆ ಹಿರಿಯಾಕಲು ಬಸ್ತ್ ಜಾಗದಕ್ಕಲು ಮಾತ ಹೊಂದಾಣಿಕೆಡು ಮಲ್ತದು ಇನಿ ಮಲ್ಲ ನಮ್ಮನೆಡು ಈ ದೈವಸ್ಥಾನ ಈತು ಎತ್ತರದ ಮಟ್ಟ ಓಡುದಂಡ ಈ ಮಾಡ ಈ ಎತ್ತರದ ಮಟ್ಟ ಓಡುದಂಡ ಒಂಜಿ ದೈವದ ಶಕ್ತಿ ಒಂಜಿ ಈ ಊರ್ದ ಜನಕಲ್ನ ಒಂಜಿ ಒಗ್ಗಟ್ಟು ಇನ್ನು ಕೆಲವು ಸಂದರ್ಭಡು ಕೆಲವು ಸರ್ತಿ ಹೆಚ್ಚು ಕಡಿಮೆ ಬರ್ಪುಂಡು ರಾಮಕೃಷ್ಣರು ಈ ಬಾರಿ ಆತ ತಿರ್ನಾರು ಏರೆಲ್ಲ ಗೌರವ ಒಂಜಿ ಚೂರು ವ್ಯತ್ಯಾಸ ಬರ್ಪುಂಡು ಸಮಾಜಡು ವ್ಯತ್ಯಾಸ ಬರಂದಂಚಿನ ಇಲ್ಲಲೇ ಬರ್ಪುಂಡು ನಮ್ಮ ಇಲ್ಲಲೇ ಬರ್ಪುಂಡು ಅಂಚಾದಪ್ಪನಾಗ ಆ ವ್ಯತ್ಯಾಸನ ಪತ್ತೊಂದು ಐತ ಮಿತ್ ನಿಖಲು ಏರಾಂಡಲ ವ್ಯವಸ್ಥೆ ಗಡಿ ಪ್ರಧಾನರು ಉಳ್ಳೇರು ಬೊಕ್ಕೊಂಜಿ ಇಲ್ಲದಾರ ಎಂಗಲ ಶ್ರೀನಿವಾಸ್ ಕಾಜೆಯವರೆಲ್ಲ ನಿಖಲ್ ಮಾತ ಹೊಂದಾಣಿಕೆಡು ಪೋಡು ಹೊಂದಾಣಿಕೆಡು ಪೋನಾಗ
ಬೇತೆ ಬೇತೆ ವಿಚಾರಗಳು ಸಮಸ್ಯೆలు ಎಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬರನ್ನ ಜಾಗೆ ನೆಜ್ಜಿ ಅಂಚದುಪ್ಪನಾಗ ಇನಿ ತಂತಿರ್ದಾರು ಪಂಡಿರು 10 ವರ್ಗ ಒಟ್ಟಿಗೆ ಕೂಡಿದು ಮಲ್ಪನಂಚಿನ ಈ ಕಾರ್ಯಕ್ರಮ ಯಶಸ್ವಿ ಆವಡು ಮತ್ತಿನ ಭಕ್ತರಿಗೆ ಎಡ್ಡೆ ನೆತ್ತ ಒಂಜಿ ನಮ್ಮ ಏಪ ಭಕ್ತಿ ಮಲ್ಪನಾಗ ದೇವರ ಕೊಂಚ ಸಾನ್ನಿಧ್ಯದ ಶಕ್ತಿ ಕೊರ್ಪೇರು ಅಂಚದಪ್ಪನಾಗ ಈತ ಪಂಚನಕಲು ಮಾತ ಬೈದಿನಿ ಈ ಭಕ್ತಿಗೆ ಸಾನ್ನಿಧ್ಯದ ಭಕ್ತಿಗೋಸ್ಕರ ಬೈದಿನಕಲು ಅಂಚದಪ್ಪನಾಗ ನಿಖಿಲ್ನ ಒಗ್ಗಟ್ಟು ಏಪಲ ಗಿರಿಯರ ಬಲ್ಲಿ ಪಟ್ಟೋರಿದ ನಮ್ಮ ದೈವಲೆಪ್ಪುಲ್ನ ಪಟ್ಟೋರಿ 10 ವರ್ಗ ಸೇರ್ಸಾದ ಮಲ್ಪನಂಚಿನ ನೇಮ ಅಂತ ಪನ್ಪೇರು ಖಾಲಿ ಗಡಿಕಾರನಕ್ಲೆತ್ತ ಗಡಿ ಪ್ರಧಾನರಿಗೆ ಹತ್ತಿನ 4 ನಿಲದಕ್ಲೆಗತ್ತು 10 ವರ್ಗಲ ಸೇರ್ತು ಮಲ್ಪನಂಚಿನ ಮುಲ್ತ ಪೂರ ಕೂಡು ಕಟ್ಟು ಅವು ದಂಪದ ಬಲ್ಲಿ ಅದಪ್ಪ ಹತ್ತಂದಂಡ ನನಂಜಿ ಸನ್ನದಾನ ಅದಪ್ಪ ಹತ್ತಂದಂಡ ಮೂಲ ನಡಪನ ಕಾರ್ಯಕ್ರಮ ಒಂದು ಪೂರ ಮಾತ್ರೆಗಳ ಸೀಮಿತವೈನ ಒಂದು ವ್ಯವಸ್ಥೆ ಎನ್ನ ತೀರ್ಥರೂಪೇರ್ಲ ಬಾರಿ ಆತ ನಿಕ್ಲೇನು ಮಾತ ಒಗ್ಗಟ್ಟು ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ತೊಂದಲ್ಲೇರು ಏಪ ಈ ಪ್ರಾಮಾಣಿಕ ಪ್ರಯತ್ನ ಮಲ್ಪನಾಗ ನಿಖಲ್ ಮಾತ ಒಗ್ಗಟ್ಟು ಏಪಲ ಚೂರ್ಲ ನಿಖಲ್ 45 ವರ್ಷ ಅನ್ ಪನ್ಪರು ಭಜನೆ ಇಪ್ಪುನವಲು ವಿಭಜನೆ ಪೂಜೆ ಪನ್ಪರು ಭಜನೆ ಇಪ್ಪುನವಲು ವಿಭಜನೆ ಆಯರ ಬಲ್ಲಿ ಅವು ಭಜನೆ ಮಲ್ತನೇಕೆಲ್ಲ ಸಾರ್ಥಕತೆ ಆಪಜಿ ಇನ್ನು ಬಾರಿಯಾತ್ ಪುರ್ಲದ ರಂಗಮಂಟಪ ಪುದಾರ್ದಿತಾರೆ ಸರಸ್ವತಿ ಪನ್ಪನ ಪುದಾರ್ದಿತಾರೆ ಇಂಚಿನ ಮಾತ ಪುದಾರ್ದಿನ ಇನಿ ಸುರು ಭಜನೆ ಮಲ್ಪನಾಗ ಜಾಗ ಮುಲ್ಪ ಇಲ್ಲಿಜ್ಜಂಡ ಅಪಗ ಮಿತ್ತ ಮಿತ್ತ ಪಟ್ಟವ್ರು ಹಿಡಿದು ಇಂಚೆ ಬತ್ತ ನಡ್ತು ಒಂದು ಬರ್ಪಿನಂಚಿನ ವ್ಯವಸ್ಥೆ ಇತ್ತು ಮುರಳೆಣ್ಣ ಇನಿ ಸತ್ಯನಾರಾಯಣ ಭಟ್ರು ಉಳ್ಳೇರು ಯಾನ ಇನಿ ಸಪೆಟ್ಟು ಇರೇನೆ ಬುಡ್ದುಕೊಂಡು ಇನಿ ಒರಿ ಸಾಮಾಧಾನಿಕವೈನ ಒಂದು ವ್ಯಕ್ತಿ ಮಲ್ಲ ಕೊನಾಜ ಬುಡುಗು ಬಾರಿ ಆತ ಗೌರವ ವಿಶೇಷವೈನ ಗೌರವ ಉಂಡು ಆ ವಿಶೇಷವನ ಗೌರವ ಇತ್ತಿಂದಂಡಲ ಒರಿ ಸಮಾಧಾನಿಕವೈನ ಒಂಜಿ ವ್ಯಕ್ತಿ ನಂಗೆ ದಿಗಿದೇರು ಒಂದು ಮಾತ ನಮ್ಮ ದೇವರದ ಎನ್ಪನೋಡು ಅಂಚೆ ಅದುಪ್ಪನಾಗ ನೀವು ನಮ್ಮ ಮಾತ ಮುರಣಿ ಇತ್ತೆ ತಂತಿರ್ದಾರ ಒಂಜಿ ಪಂಡೇರು ಶುಕ್ಲ ಪಕ್ಷದ ಚಂದ್ರನಾಥ್ ಒಲಪು ಪೊಡು ಆತ ಶಕ್ತಿ ಪೊಡು ಪಣ್ಣಗ ನಿಖಲ್ ನಮ್ಮ ಮಾತ ಆತ ಶಕ್ತಿವಂತರಾದ ಪೊಡು ಪನ್ಪನ ಒಂಜಿ ನಮನ ಪೂಜೆದ ಅಂತ್ಯಕಾಲದ ಪಣ್ಣ ವಿಚಾರ ಅಂಚ ನಿಖಲ್ ಮಾತ ಗಣನೆ ತೊನ್ನೆ ಮಾತೆರ್ಲ ಎಡ್ಡೆ ಕೆಲಸ ಮಲ್ಪುಗ ರಾಜ್ಯಕ್ಕೆ ಬೇತೆ ಬೇತೆ ವಿಚಾರ ಬಣ್ಣ ರಾಜ್ಯಕ್ಕೆ ಮಲ್ಪೊಡು ದೈವಸ್ಥಾನದ ಮಾತ ರಾಜ್ಯಕ್ಕೆ ನೆರಳು ಇಜ್ಜಂದೆ ಮಲ್ಪನಾಗ ಸಾನ್ನಿಧ್ಯ ನಮ್ಗೆ ಬಾರಿ ಆತು ಮುಟ್ಟೊಡ್ದು ನಂಗೆ ಆಯ್ತಾ ಒಂದು ಕೊರೊಂದುಂಡು ಎಂಚಿನ ನಂಗೆ ಪ್ರಯೋಜನ ಸಿಕ್ಕೊಂದುಂಡು ಏಪ ದೇವಸ್ಥಾನದ ಉಲಾಯಿ ರಾಜಕೀಯದ ಚಪ್ಪಲ್ನ ಪೂರ ಪಿದೈದು ಬರೋಡು ದಯವಣ್ಣಗೆ ರಾಜಕೀಯ ಉಪ್ಪೇರ ಬಲ್ಲಿ ರಾಜಕೀಯ ಉಪ್ಪಿನಾಗ ನೆಟ್ಟು ಮಾತ ಬೇತೆ ಬೇತೆ ವರ್ಗದ ಕೊಲ್ಪೇರು ಬೇತೆ ಬೇತೆ ಜನಕ್ಕಲು ಒಪ್ಪೇರು ಬೇತೆ ಬೇತೆ ವ್ಯವಸ್ಥೆ ಇತ್ತಿನಕಲು ಒಪ್ಪೇರು ಇನಿ ಶ್ರದ್ಧದ ಅಪ್ಪೆನಕಲು ಮಸ್ತ್ ಜನ ಬೈದೇರು ಎಲ್ಲರಿಗೆ ಕನ್ನಡ ಬರ್ತದ ಇಲ್ಲೋ ಅಂತ ಗೊತ್ತಿಲ್ಲ ಹೆಚ್ಚಿನವರಿಗೆ ಕನ್ನಡ ಬರ್ಬೋದು ಈಗ ದೂರದ ಊರಿಂದ ಕೆಲವೊಬ್ಬರು ಇಲ್ಲಿ ಎಲ್ಲ ಜಾಗ ತಗೊಂಡು ಮನೆ ಕಟ್ಟಿ ಇವತ್ತು ಸಾನ್ನಿಧ್ಯದ ಮತ್ತು ದೈವದ ಮೇಲೆ ಅಭಿಮಾನ ಮತ್ತು ಅದರ ಮೇಲೆ ಒಂದು ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಎಲ್ಲ ವಿಚಾರಗಳು ನಿಮ್ಮ ಮನೆಯಲ್ಲಿ ಇವತ್ತು ಧರ್ಮ ವಿಚಾರ ಬರಲಿ ಅಥವಾ ಸಂಸ್ಕೃತಿಯ ವಿಚಾರ ಬರಲಿ ನಡವಳಿ ಬರಲಿ ಎಲ್ಲ ತಮ್ಮ ಮನೆಯಿಂದ ಬರಬೇಕು ಇವತ್ತು ಬೇರೆ ಬೇರೆ ಕಡೆಯಿಂದ ನಾವು ಕಲಿಯುವುದಲ್ಲ ನಮ್ಮ ಮಕ್ಕಳಿಗೆ ಧರ್ಮ ಮತ್ತು ಸಂಸ್ಕಾರ ಕಲಿಸುವುದು ನಮ್ಮ ಮನೆಯಲ್ಲಿ ನಾವು ಭಜನೆ ಕಲಿಸುವುದು ನಮ್ಮ ಮನೆಯಲ್ಲಿ ತಾಳ ಹೊಡಿಲಿಕ್ಕೆ ಕಲಿಸುವುದು ನಮ್ಮ ಮನೆಯಲ್ಲಿ ಅದು ಸಾರ್ವಜನಿಕ ಜಾಗೆಯಲ್ಲಿ ಹೊಡಿಬಾರ್ದಂತಲ್ಲ ಸಾರ್ವಜನಿಕರಲ್ಲಿ ಹೊಡೆಯುವಾಗ ನಮ್ಮ ಮನೆಯಲ್ಲಿ ಯಾವತ್ತು ಸಂಜೆ ಹೊತ್ತಿನಲ್ಲಿ ಎಲ್ಲರೂ ತಾಳವನ್ನು ಬಡಿದಾಗ ಮನೆಯಲ್ಲಿ ಬರುವಂಥ ದುರಂತ ಕೆಲವೊಂದು ಕಷ್ಟ ಎಲ್ಲ ಕಾರ್ಪಣ್ಯಗಳನ್ನು ದೇವರು ದೂರ ಮಾಡ್ತಾರೆ ಸಾಮಾಜಿಕ ಜಾಗದಲ್ಲಿ ಹೋಗಿ ತಾಳ ಬಡಿದಾಗ ಅದು ಸಾರ್ವಜನಿಕಗೂ ಹೋಗುತ್ತೆ ತಮ್ಮ ಮನೆಯ ಸುಖ ಕಷ್ಟಗಳಿಗೆ ಬರೋದಿಲ್ಲ ಆದ್ದರಿಂದ ಎಲ್ಲರೂ ತಮ್ಮ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ತಮ್ಮ ಮನೆಯಲ್ಲಿ ಕಲಿಸಿ ಆ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿ ಸಮಾಜದ ಉತ್ತಮ ಪ್ರಜೆಯಾಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ನಮ್ಮ ಧರ್ಮಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಧರ್ಮದೊಟ್ಟಿಗೆ ಇತರ ಧರ್ಮದವರನ್ನು ಕರ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಧರ್ಮ ಒಂದು ವೇಳೆ ಕೆಲವರು ಹೇಳ್ತಾರೆ ಈಗ ಧರ್ಮ ಒರಿಯುಜು ಮಾರಾಯ ಅಂದ
ಧರ್ಮ ಅಜರಾಮರ ಏಪಲ ನೆನಪುದಿಲೆ ನಮ್ಮ ಮಾತ್ರ ಶಾಶ್ವತ ಧರ್ಮ ಸೂರ್ಯ ಬಕ್ಕ ಚಂದ್ರೆ ಅವು ಶಾಶ್ವತ ಧರ್ಮ ಏಪಲ ಶಾಶ್ವತ ಧರ್ಮನು ಒರಿಪಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಧರ್ಮದೊಟ್ಟಿಗೆ ನಮ್ಮ ತಿಕ್ಕಾಟ ಮಲ್ಪನ ಅಗತ್ಯ ಇಜ್ಜಿ ಧರ್ಮ ಏಪ ಸಂಕಷ್ಟ ಬನ್ನಗ ಏಪ ಆಯ್ ವ್ಯಕ್ತಿ ಧರ್ಮಗೂ ವಿರುದ್ಧವಾದ ನಡಪನಾಗ ಧರ್ಮನೇ ಶಿಕ್ಷೆ ಕೊರ್ಪಣಂಚಿನ ವ್ಯವಸ್ಥೆ ಉಂಡು ನಮ್ಮ ಮಾತ ನಮ ಧರ್ಮನ ಪತ್ತೊಂದು ಬೊಕ್ಕೊರೆಡ ಉರುಡನ್ನು ಬಡಿಸಿ ನಂಗೆ ದೇವರು ಎಡ್ಡೆ ಸಂಸ್ಕಾರ ಕೊಡ್ತಾರೆ ಈನಿ ಹಿಂದೂ ಪನ್ಪನ ಒಂಜಿ ಸಂಸ್ಕೃತಿಗೆ ಇಡೀ ದೇಶಡೆ ಎಡ್ಡೆವೈನ ಒಂಜಿ ಪುದರ ಉಂಡು ಮಾತಾ ಸಂಸ್ಕೃತಿದ ಒಟ್ಟಿಗೆ ಬದುಕುರಂಚಿನ ಸಂಸ್ಕೃತಿ ಇತ್ತಂಡ ಅವು ನಮ್ಮ ಭಾರತ ದೇಶ ಮಾತಾ ಸಂಸ್ಕೃತಿ ಮಾತಾ ಜಾತ್ಯಾತೀತ ಬದುಕುರಂಚಿನ ವ್ಯವಸ್ಥೆ ನಮ್ಮ ಪೂರ್ವಜರು ಪೂರ ತೂತ ನಮ್ಮ ಬೇತ ಜಾತಿ ಧರ್ಮದ ಒಟ್ಟಿಗೆ ಬದುಕು ಬಾಳ್ಬಂತನಂಚಿನ ವ್ಯವಸ್ಥೆಲು ಉಂಡು ಅಂಚ ಅದಪ್ಪನಾಗ ಏರ್ಲ ಧರ್ಮನು ಸಂಕಟದ ಪರಿಸ್ಥಿತಿಗೆ ನಮ್ಮ ಪತ್ತೊಂದು ಬರಲಿ ಧರ್ಮ ಏಪಲ ಒರಿಪುಣ ನಮ್ಮನ್ನು ಧರ್ಮದ ನಿರಳ್ಳಿ ನಮ್ಮ ಬದುಕಿನಾಗ ನಂಗೆ ಧರ್ಮ ಆಶೀರ್ವಾದ ಮಲ್ಪುಂಡು ಇಂಚಿನ ದೈವ ದೇವರ ನಕಲು ಮಾತು ಒಳ್ಳೆಯರು ಇನಿ ಕೆಲವೊಂದು ವಿಚಾರ ರಾಮಕೃಷ್ಣ ಪ್ರಾಸ್ತಾವಿಕ ಬಂದಿರು ಮುಲ್ಪ ಗುಡ್ಡೆ ಕಾಡುತ್ತನ್ನು ಅವು ಪರಿವರ್ತನೆ ಜಗದ ನಿಯಮ ಇನಿ ಇಂಚ ಬತ್ತನು ಇನಿ ಈತು ಸೋಕದ ಭಜನೆ ಆಡ್ತಾನೆ ದುಂಬದ ದಿನಟ್ಟು ಗ್ಯಾಸ್ ಲೈಟ್ ಬತ್ತದ ಭಜನೆ ಮಲ್ತು ಬೋತನುಂಡು ಹತ್ತಂದಂಡ ಎಲ್ಲೇ ಟಾರ್ಚ್ ಲೈಟ್ ಬತ್ತದ ಭಜನೆ ಮಲ್ತದ ಬೋತನುಂಡು ಎಲ್ಲೇ ಗ್ಯಾಸ್ ಲೈಟ್ ದಿದ್ದು ಭಜನೆ ಮಲ್ತನ ವ್ಯವಸ್ಥೆಲುಂಡು ಮಾತ್ರ ನಮ್ಮ ಹಿರಿಯಾಕಲು ಮಲ್ತನ ವಿಚಾರ ಇನ್ನು ಅಂಚತ್ತು ಇನ್ನು ನಮ್ಮ ಕುಲ್ನಾಗ ಪಜ್ಜೆ ನನೊಂಜಿ ಪಡೊಂಜಿ ಪತ್ತೊಂದು ಬತ್ತು ಮಾತ್ರ ಕುಲ್ಲುದು ಮಲ್ಪನಂಚಿನ ವ್ಯವಸ್ಥೆ ಅಂಚದುಪ್ನಾಗ ಏಪಲ ಪರಿವರ್ತನೆ ಜಗದ ನಿಯಮ ವರ್ಷ ಚೇಂಜ್ ಆಪುಂಡು ಅಂಚ ಅದುಪ್ನಾಗ ಅಪಗ ಇಂಚಿನ ದೃಶ್ಯ ಮಾಧ್ಯಮಲ್ಲಿ ಇಜ್ಜಾಡು ಕೆಲವೊಂಜಿ ಪತ್ರಿಕೆಯಲ್ಲಿ ಮಾತ್ರ ಇರ್ತೀನಿ ಇನ್ನು ಬೊಡ್ತಿನ ದೃಶ್ಯ ಮಾಧ್ಯಮ ಉಂಡು ನಮ್ಮ ಅಡಕು ತೊಡಕು ಪೂರ ದೃಶ್ಯ ಮಾಧ್ಯಮದಲ್ಲಿ ಇನಿ ಡಾಕ್ಟ್ರೇಟ್ ಪತ್ತೊಂದು ನಮ್ಮ ಕೈತಲ್ದ ಸತೀಶ್ ಉಲ್ಲೇರು ಮಾತ ನಂಗೆ ಪಾತ ಒಂಜಿ ಎಡ್ಡೆ ವಿಚಾರ ಇನಿ ಪತ್ರಿಕಾ ನೆಟ್ ಡಾಕ್ಟ್ರೇಟ್ ನಮ್ಮೊಟ್ಟಿಗೆ ಕುಲ್ದೇರಿನಿ ಇನ್ನು ಪತ್ರಿಕಾ ಮಾಧ್ಯಮದಲ್ಲಿ ಕೊಡು ತುನಗ ಅಕ್ಲೆ ಮಾತ್ರ ನಮ್ಮ ಸ್ವಾಗತ ಮಲ್ಪೋಡು ಎಡ್ಡೆ ವಿಚಾರನು ಬರೆಯರೆಂದು ಯಾರು ಬೈದಿನಿ ನಮ್ಮ ಈ ಪಟ್ಟೋರಿ ಒಂಜಿ ದಿನಪತ್ರಿಕೆ ಬತ್ತಂದ ಅಂಡ ಅವು 1000 ಜನಕ್ಕಲ ಕೈಗೆ ಬೋನಾಗ ಆ ಪಟ್ಟೋರಿ ಇಂಚಿನಲ್ಲ ಒಂಜಿ ಭಜನಾ ಮಂದಿರ ಉಂಡ ಇಂಚಿನಲ್ಲೇ ಒಂಜಿ ಮಾಡ ಉಂಡ ಅಂತ ಪನ್ಪುನ ಆಕಲೇನು ಉಲ್ಲೇಖ ಮಲ್ಪನಾಗ ನಂಗೆ ಬಿರಾತ್ ಸಂಪರ್ಕ ದಿಕ್ಕುಂಡು ಅಂಚ ಅದಪ್ಪನಾಗ ತಪ್ಪು ಒಪ್ಪುನು ಪೋರ ಎಡ್ಡೆತ್ತಿನ ಮನ್ನೆಡು ಬುಡ್ಲೆ ಮುಲ್ಪ ಪುಣ್ಯದ ಮಣ್ಣು ಏಪಲ ಪುಣ್ಯದ ಮಣ್ಣುಡು ನಮ್ಮನ್ನ ಮನಸ್ತಾಪನ ಬುಡಿಯಾರ್ದಾಂಡ ಪೂರ ನೆಡ್ದಲ ವಿಜೃಂಭಣೆ ಅವಡು ನಮ್ಮ ಗುಟ್ಟು ಬೊಕ್ಕೊರೆಯ ತಿಕ್ಕೆರ ಬಲ್ಲಿ ನಮ್ಮ ಗುಟ್ಟು ಬೊಕ್ಕೊರೆಯ ತಿಕ್ಕಿ ಬೆಟ್ಟಿಗೆ ಅವು ಬೇತೆ ಐಕ್ ಕಾಯ ಕಲ್ಪ ಮಾತ ಪೋಪುಡು ಐಕ್ ನಿಖಿಲ ಮಾತ ಜವನೆರಡ ಬನ್ಬಿಣಿ ಎನ್ನ ಮೆಗ್ಗೆರ ಸ್ಥಾನ ರಾಮಕೃಷ್ಣ ಇರಿಗೆ ಮಾತ್ರ ಇಲ್ಲ 11 ಪೋಪುನ ಚಾಕೆ ಚಕ್ಕೆತ್ತೆ ಉಂಡು ಆ ಚಾಕೆ ಚಕ್ಕೆತೆಗೆ ಇರು ತೊಂದರೆ ಮಲ್ಪೆರ ಬಲ್ಲಿ ವ್ಯತ್ಯಾಸಲು ಬರ್ಪಣ ಅವು ಸಹಜ ಮಾತೆರೆಲ್ಲ ಒಗ್ಗಟ್ಟು 11 ಬೋದು ನಿಖಿಲೊಟ್ಟಿಗೆ ನಮ್ಮ ಏಪಲ ನಿಖಿಲ ಕಷ್ಟದ ದಿನಕ್ಕಲ್ಲ ನಿಖಿಲ ಒಟ್ಟಿಗೆ ಸುಖ ಬರ್ಪಣ ದಿನಟ್ಲ ನಿಖಿಲ ಒಟ್ಟಿಗೆ ಉಲ್ಲಾಪಣ್ಣೊಂದು ಎನ್ನ ಅವಕಾಶಗೆ ಎಂಗೆ ಇತ್ಪೊರ್ತು ಪಾತೆರ ಅವಕಾಶ ಮಲ್ತ್ಕೊಂಡು ಯಾನತ್ತೆ ಪಂಡದಲ್ಲ ಯಾನ್ಲ ಒಂಜಿ 4 ಗಂಟೆ ಪಾತೆರ ಅವು ತಪ್ಪಂಡು ಅಂಚ ಅದಪ್ಪನಾಗ ನನಾತು ಜೋಕಲ್ನ ಎಡ್ಡೆ ಕಾರ್ಯಕ್ರಮಗೋಸ್ಕರ ಕಾತ್ಕುಲ್ದೇರು ಸದ್ದದ ಅಪ್ಪನಕಲು ಮತ್ತು ಬೈದೇರು ಅಕ್ಕಲಕ್ಕಲ ಜೋಕಲಾಗಿ ಏಪನೆ ವೇಷ ಒಂದು ಆಯ್ಕೆ ಬೋಡಪ್ಪನ ತಯಾರು ಮಲ್ತು ಕುಲ್ದಾರು ವೇಷ ಬಾಡ್ದು ಕುಲ್ನ ಆತು ಸೂಕ್ತ ಆತು ಅವು ಕಿರಿಕಿರಿ ಅಪ್ಪನ ಕಾಸ್ಟ್ಯೂಮ್ಸ್ ಪಾಡ್ದಾನಾಗ ಮೇ ಪೂರ ಅಂದು ಅಪ್ಪನ ಅಂಚೆ ಅದಪ್ಪನಾಗ ಆಕಲ್ನ ಮತ್ತು ಕಾರ್ಯಕ್ರಮ ತೂವಾಡು ಕಾರ್ಯಕ್ರಮ ಯಶಸ್ವಿ ಆಡು ಇನ್ನು ಬತ್ತಿನ ಜನಕ್ಕೆ ಪೂರ ಬರ್ಪಿ ವರ್ಷದ 45ನೇ ವರ್ಷದ ಭಜನೆಗೆ ಬರ್ಪನ ಅವಕಾಶ ಕೊರಡು ಮಾತೆರೆಗಳ ಕೊರಡು ಹಿರಿಯಾಕಲೆಗೆ ಕಿರಿಯಾಕಲೆಗೆ ಪೂರ ಎಡ್ಡೆ ಸದ್ಬುದ್ಧಿ ಕೊರ್ದು ಆರೋಗ್ಯದ ಜೀವನವನ್ನು ಕೊರ್ಪಣಂಚಿನ ಒಂಜಿ ಸಾನ್ನಿಧ್ಯ ಎಂಗೆಲ್ಲ ಉಲ್ಲಾಲ್ತಿ ಮಾಡಾಡ್ದು ತಿಕ್ಕಾಡು ಉಲ್ಲಾಲ್ತಿ ಅರಸಲೆ ನಾಗಬ್ರಹ್ಮ ಅರಸು ಉಲ್ಲಾಲ್ತಿ ನಂಗೆ ಮಾತೆರೆಗಳ ಕೊರಡು ವ್ಯತ್ಯಾಸಲೇನು ಪೂರ ದೂರ ಮಲ್ತದೆ ನಂಗೆ ಮಾತ ಸುಖ ಸಮೃದ್ಧಿ ತಿಕ್ಕಾಡು ಮಾತ ಇಲ್ಲೆಲ್ಲ ಖುಷಿಟ್ಟು ಉಪ್ಪನಂಚಿನ ವ್ಯವಸ್ಥೆ ಆವಾಡು ಏರೆಗಳ ಕಷ್ಟ ಬರಂದ್ ಲೆಕ್ಕ ಕಾಪುಲೆ ಅಪ್ಪೆ ಪಣ್ಣೊಂದು ಎನ್ನ ಅವಕಾಶಕ್ಕೆ ನಿಖಿಲ ಅಭಿನಂದನಕ್ಕೆ ಧನ್ಯವಾದ ನಮ್ಮ ಎದುರು ದಿವೇರು ನಮ್ಮ ಏಪಲ ನಮ್ಮ ಧರ್ಮನ ರಕ್ಷಣೆ ಮನ್ಪಡು ಕುಡೊಂಜಿ ಧರ್ಮದ ಮಿತ್ತು ಅವೇ ರೀತಿದ ತಪ್ಪು ಅಭಿಪ್ರಾಯ ಬರ್ರೆ ಬಲ್ಲಿ ಅವೇ ರೀತಿ ನಮ್ಮ ಹಿಂದೂ ಧರ್ಮನಂಚನೆ ಸರ್ವೇ ಜನ ಸುಖಿನ ಭವಂತು ನಮ್ಮ ಒಯ್ಯೇ ಒಂಜಿ ಪೂಜೆ ಮಲ್ತನ ನಾಡಲ ಕೇವಲ ಎಂಕತ್ತು ಎನ್ನ ಇಲ್ಲಡೆತ್ತು ಇಡೀ ಸಮಾಜಗ ಇಡೀ ದೇಶಗೆ ಎಡ್ಡೆ ಆವಡು ಪನ್ಪುನಂಚಿತನ ಧರ್ಮ ಇತ್ತು ನಾವು ಹಿಂದೂ ಧರ್ಮ ಅಂಚಾದ ಆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮನ ರಕ್ಷಣೆ ಮನ್ಪುಗ ಖಂಡಿತವಾದಲ ಧರ್ಮ ನಮ್ಮನ್ನು ರಕ್ಷಣೆ ಮಲ್ಪಡು ಅವೇ ರೀತಿ ಭಜನಾ ಮಂಡಳಿಡು ಮಸ್ತು ಜನ ಎಡೆಡ್ಡೆ ಪದವಿಗೆ ಹೋದು ಎಡೆಡ್ಡೆ ಉನ್ನತ ಮಟ್ಟಕ್ಕೆ ಹೋದು ಡಾಕ್ಟರೇಟ್ ಪದವಿ ಮಂತನಕ್ಲು
ಉಳ್ಳೇರು ಇಂಚಿನ ಎಡ್ಡೆ ಒಂಜಿ ಮದಿಪುಣು ಪನ್ನಂಚಿತ್ತನ ಇನಿತ ಸಭಾಧ್ಯಕ್ಷತೆಯನ್ನು ವಹಿಸಿದು ನಂಗೆ ಏಪಲ ಬಿರಿಸಾಯಿ ಹೊಂತದು ಕೆಲಸ ಮಲ್ಪೆರ ನಿಖಲಿಗೆ ಪೂರೇಗಲ ನಂಗೆ ಸಹಕಾರ ಮಲ್ಪುನಂಚಿತ್ತನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀಯುತ ಪ್ರಶಾಂತ್ ಕಾಜಾವ ಅಂಬೇರಿಗೆ ಧನ್ಯವಾದ ಸಮರ್ಪಣೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಇದರ ವತಿಯಿಂದ 45ನೇ ವರ್ಷದ ಏಕಾಹ ಭಜನೆಯ ಪ್ರಯುಕ್ತ ಇವತ್ತು ನಡೆದಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ BJPಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಂಪಲ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತಹ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ನರಿಂಗಾನ ಕಂಬಲ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರಶಾಂತ್ ಕಾಜವ ಮಿತ್ತಕೋಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಕೊನಾಜೆ ಬೀಡುವಿನ ಶ್ರೀ ಸತ್ಯನಾರಾಯಣ ಭಟ್ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಗಡಿ ಪ್ರಧಾನರಾಗಿರುವಂತಹ ಶ್ರೀ ದಿವಾಕರ ಭಂಡಾರಿ ಯಾನೆ ತಿಮ್ಮಯ್ಯ ಕಾಜವ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ಶ್ರೀ ಶ್ರೀನಿವಾಸ ಕಾಜವ ಪಟ್ಟೂರಿ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಗೌರವದಿಂದ ವಂದಿಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿರುವಂತಹ ಸೋಮೇಶ್ವರ ಪಟ್ಟಣ ಪಂಚಾಯತ್ ಇದರ ಉಪಾಧ್ಯಕ್ಷರಾಗಿರುವಂತಹ ರವಿಶಂಕರ್ ಸೋಮೇಶ್ವರ ಇವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೆ ಕೊನಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಅವರನ್ನು ಕೂಡ ನಿಮ್ಮೆಲ್ಲರ ವತಿಯಿಂದ ನಾನು ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯುವ ಮೋರ್ಚಾ ಮಂಗಳೂರು ಮಂಡಲ ಇದರ ಅಧ್ಯಕ್ಷರಾಗಿರುವಂತಹ ಮುರಳಿ ಕೊನಾಜೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೂರಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ದಿನೇಶ್ ಕಲಾಯಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೆ ನಾಗಬ್ರಹ್ಮ ಮಹಿಳಾ ಸಮಿತಿ ಪಟ್ಟೋರಿ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ನಿಶಾ ರವಿಕಾನ ಇವರನ್ನು ಕೂಡ ನಾನು ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿದಂತಹ ದೈವ ನರ್ತಕರು ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಗಣೇಶ್ ಎಸ್ ಚಿಪ್ಪಾರು ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ವಂದಿಸ್ತಾ ಇದ್ದೇನೆ. ಹಾಗೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದ ಮುಂದಾಳು ಬಾಬು ಎಂ ಅವರನ್ನು ಕೂಡ ನಾನು ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿರುವಂತಹ ಮಾಧ್ಯಮ ಮಿತ್ರರಾಗಿರುವಂತಹ ಗಂಗಾಧರ್, ಶಿವ ಹಾಗೂ ಪ್ರವೀಣ್ ಇವರನ್ನು ಕೂಡ ವಂದಿಸುತ್ತಾ, ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ರವಿ ಪಟ್ಟೋರಿ ಇವರನ್ನು ಕೂಡ ವಂದಿಸುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಕೂಡ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.